ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ರಸ್ತೆ ಸುರಕ್ಷೆ ಎನ್ನುವಂಥ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೇವೆ, ಚರ್ಚೆಗಳನ್ನು ಕೂಡ ಮಾಡ್ತೇವೆ. ಹೇಗೆ ನಾವು ನಮ್ಮನ್ನು ನಾವು ಸುರಕ್ಷಿತವಾಗಿ ಇಟ್ಕೊಳ್ಬೇಕು, ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಸಾಕಷ್ಟು ವಿಚಾರವನ್ನು ಮಾಡಲಿಕ್ಕಿದೆ. ಇನ್ನು ಅದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ಅಪಘಾತವನ್ನು ಒಂದು 0%ಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ 2016 ಜಾರಿಗೆ ಮಾಡ್ತು. ಆ ಒಂದು ಕಾಯ್ದೆ ಅಡಿಯಲ್ಲಿ ಸಾಕಷ್ಟು ತಿದ್ದುಪಡಿಗಳನ್ನು ಮಾಡಿದ್ದಾರೆ. ಇನ್ನು ಯಾವುದೇ ಒಂದು ತಪ್ಪುಗಳನ್ನು ಮಾಡಿದರೂ ಕೂಡ ಕುಡಿದು ಗಾಡಿಯನ್ನು ಓಡಿಸೋದಾಗಿರ್ಬೋದು, ಸಿಗ್ನಲ್ ಜಂಪ್ ಮಾಡೋದಾಗಿರ್ಬೋದು, ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ವಾಹನವನ್ನು ಚಲಾವಣೆ ಮಾಡೋದಾಗಿರ್ಬೋದು, ಹೀಗೆ ಸಾಕಷ್ಟು ತಪ್ಪುಗಳನ್ನು ಎಸಗಿದಾಗ ಸಾಕಷ್ಟು ರೀತಿಯಲ್ಲಿ ದಂಡವನ್ನು ಭರಿಸುವಂಥ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ರು. ಆದರೆ ನಂತರ ಅದಕ್ಕೆ ಚಾಲಕ ಮಾಲಕ ಸಂಘದವರಾಗಿರ್ಬೋದು, ಇನ್ನು ಸಾಕಷ್ಟು ಜನರು ಅದೊಂದು ಮರಣ ಶಾಸನ, ಅದು ಜಾರಿಗೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾದವು. ನಂತರ ನೋಡ್ತಾ ಇದ್ರೆ ಆ ಒಂದು ತಿದ್ದುಪಡಿ ಏನಿದೆ ಅದು ಜಾರಿಗೆ ಬಂದರೆ ಸಾಕಷ್ಟು ಅಪಘಾತಗಳನ್ನು ತಡೀಬಹುದು ಅನ್ನುವಂಥ ಒಂದು ಮಾತುಗಳು ಕೂಡ, ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿತ್ತು. ಇನ್ನು ಇನ್ನೊಂದು ಹಂತದಲ್ಲಿ ನೋಡ್ತಾ ಹೋದರೆ ಇಷ್ಟೆಲ್ಲ ಒಂದು ಸಮಸ್ಯೆ ಉಲ್ಬಣ ಆಗೋದಕ್ಕೆ ಕಾರಣಗಳನ್ನು ಯಾಕೆ ಅಂತಂದರೆ ಸಾಕಷ್ಟು ಜನ ಅಪಘಾತದಿಂದ ಸಾಯ್ತಾ ಇದ್ದಾರೆ. ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ರೀತಿಯಲ್ಲಿ ಹೊಸ ಯೋಜನೆಗಳನ್ನು ತರಬೇಕು, ಹೊಸ ಕಾನೂನನ್ನು, ಹೊಸ ಕಾಯ್ದೆಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿನ ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇನ್ನು ಮೊನ್ನೆ ಕಟಪಾಡಿ ಮತ್ತು ಶಂಕರಪುರದ ಒಂದು ಭಾಗದಲ್ಲಿ ಒಂದು ವಿಚಿತ್ರ ರೀತಿಯ ಒಂದು ವಿಭಿನ್ನ ರೀತಿಯ ಒಂದು ಅಣಕು ಪ್ರದರ್ಶನಗಳನ್ನು ಕೂಡ ಮಾಡಲಾಯಿತು. ರಸ್ತೆಯಲ್ಲಿ ಹೆಲ್ಮೆಟ್ ಧರಿಸದೆ ಬರೋರಿಗೆ ಯಮ ಬರ್ತಾನೆ, ಜಾಗ್ರತೆಯಿಂದ ಇರಿ ಅನ್ನುವಂಥ ಒಂದು ಅಣಕು ಪ್ರದರ್ಶನಗಳು ವಿಭಿನ್ನವಾಗಿತ್ತು. ಅದನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಇದು ಯಮ ಕೊಟ್ಟೆ ಕಣೋ, ಬಿಡುದಿಲ್ಲ, ಒಬ್ಬರನ್ನು ಬಿಡುದಿಲ್ಲ. ಹೆಲ್ಮೆಟ್ ಹಾಕ್ಲಿಲ್ಲ ಅಂದ್ರೆ ಚಿತ್ರಗುಪ್ತ ನಾವು ಹಾಗಾದ್ರೆ ಯಮಲೋಕಕ್ಕೆ ಹೋಗುವ. ಶಂಕರಪುರದಲ್ಲಿ ರೋಟರಿ ಕ್ಲಬ್, ಲಯನ್ಸ್ ಹಾಗೂ ಕಾಪು ಉಡುಪಿ ಜಿಲ್ಲಾ ಪೊಲೀಸ್ ಮತ್ತು ಕಾಪು ವೃತ್ತ, ಶಿರುವ ಪೊಲೀಸ್ ಠಾಣೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಈ ದಿನ ಯಮ ಮತ್ತು ಚಿತ್ರಗುಪ್ತನ ಒಂದು ವೇಷವನ್ನು ಧರಿಸಿ ರಸ್ತೆಯನ್ನು ಬಳಸುವಂಥ ದ್ವಿಚಕ್ರ ವಾಹನಗಳ ಚಾಲಕರು ಹಾಗೂ ಕಾರು ಚಾಲಕರಲ್ಲಿ ಜಾಗೃತಿಯನ್ನು ಜಾಗೃತಿಯನ್ನು ಯಮನ ಮುಖಾಂತರ ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಯಾವ ರೀತಿ ಅಂತ ಹೇಳಿದರೆ, ಪೊಲೀಸರನ್ನು ಬೇಕಾದರೆ ಕಣ್ತಪ್ಪಿಸಿ ಹೋಗ್ಬೋದು, ಆದರೆ ಯಮನನ್ನು ತಪ್ಪಿಸೋಕ್ಕೆ ಆಗೋದಿಲ್ಲ. ಅಪಘಾತ ಆದರೆ ನೇರವಾಗಿ ನಾನು ಮೇಲೆಗೆ ತೊಗೊಂಡೋಗ್ತೀನಿ ಅನ್ನೋ ಒಂದು ಸಂದೇಶವನ್ನು ಸಾರ್ವಜನಿಕರಲ್ಲಿ ಮತ್ತು ವಾಹನವನ್ನು ಉಪಯೋಗಿಸುವ ಚಾಲಕರುಗಳಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಿಸೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಧರ್ಮ ಸ್ವಕೈತ ಆಗ್ಲೇಬೇಕು, ಇದು ಯಮ ಕೊಟ್ಟೆ ಕಣು. ನಾವೀಗ ಶಂಕರಪುರಕ್ಕೆ ಬಂದಿದ್ದೇವೆ. ಇಲ್ಲಿ ಹಲವಾರು ಮಂದಿ ಹೆಲ್ಮೆಟ್ ಎಲ್ಲ ಹಾಕಲಿಲ್ಲ. ಇದವರಿಗೆ ಲಾಸ್ಟ್ ವಾರ್ನಿಂಗ್. ಚಿತ್ರಗುಪ್ತನ ಹತ್ರ ನಾನು ಹೇಳಿದ್ದೇನೆ, ಅವರದೆಲ್ಲ ಸೈನ್ ತಗೊಳ್ಳಿದ್ದೇವೆ. ಇನ್ನೊಂದು ಸರ್ತಿ ಹೆಲ್ಮೆಟ್ ಹಾಕಲಿಲ್ಲ ಆದರೆ ಅವರನ್ನು ನಾವು ಕರ್ಕೊಂಡು ಹೋಗೋದು ಗ್ಯಾರಂಟಿ. ಯಾಕೆಂದರೆ ಮೊಬೈಲಿಗೆ 500 ರೂಪಾಯಿದು ಕವರೆಲ್ಲ ಹಾಕ್ತಾರೆ, ಹೆಲ್ಮೆಟ್ ಹಾಕಲಿಕ್ಕೆ ಅವರಿಗೆ ಆಗೋದಿಲ್ಲ. ಇದು ಜನರ ಸಮಸ್ಯೆ. ಇನ್ನು ಈ ಥರ ಎಲ್ಲ ಆಗಬಾರ್ದು. ಅದಕ್ಕಾಗಿ ನಾವು ಇವತ್ತು ರಸ್ತೆ ಸುರಕ್ಷತೆ ವಿಚಾರವಾಗಿ ಸಾಕಷ್ಟು ಮಾತಾಡಲಿಕ್ಕಿದೆ. ನಮ್ಮ ಜೊತೆ ಸಮರ್ಥ ಅತಿಥಿಗಣ್ಯರಿದ್ದಾರೆ. ಒಬ್ಬರು ಮನೋಜ್ ಕಡಬ ಅವರು, ಸಾಮಾಜಿಕ ಚಿಂತಕರು, ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತಾ, ಅದೇ ರೀತಿಯಲ್ಲಿ ಫಿರ್ ಮೊಹಮ್ಮದ್ ಅವರು ಕೂಡ ಇದ್ದಾರೆ, ಸಾಮಾಜಿಕ ಚಿಂತಕರು, ಅವರನ್ನು ಕೂಡ ಸ್ವಾಗತವನ್ನು ಮಾಡ್ತೇನೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನೋಡ್ತಾ ಇದ್ರೆ, ಇತ್ತೀಚಿನ ಕೆಲವು ವರ್ಷಗಳಲ್ಲಿ, ಕೆಲವು ದಿನಗಳಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಅಪಘಾತಗಳಾಗ್ತಾ ಇದೆ. ರಸ್ತೆ ಸುರಕ್ಷೆ ಇಲ್ಲದೆ ಇರತಕ್ಕಂಥ ಒಂದು ವಾಹನ ಸವಾರರನ್ನು ಕೂಡ ನೋಡ್ಬೋದು. ಸೀಟ್ ಬೆಲ್ಟ್ಗಳನ್ನು ಧರಿಸ್ತೆ, ಹೆಲ್ಮೆಟ್ಗಳನ್ನು ಧರಿಸ್ತೆ, ಈಗ ಸಾಕಷ್ಟು ವಿಚಾರಗಳಾಗ್ತಾ ಇದೆ. ಈ ಒಂದು ರಸ್ತೆ ಸುರಕ್ಷತೆ ವಿಚಾರವಾಗಿ ನಿಮ್ಮ ಒಂದು ಅಭಿಪ್ರಾಯ ಏನು ಸರ್? ರಸ್ತೆ ಸುರಕ್ಷತೆ ಎನ್ನುವುದಕ್ಕಿಂತ ನಮ್ಮ ಸುರಕ್ಷತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ರಸ್ತೆ ನಮಗೆ ಮಾತ್ರ ಇರುವಂಥದ್ದಲ್ಲ, ರಸ್ತೆ ಸಾರ್ವಜನಿಕರಿಗೆ ಎಲ್ರಿಗೂ ಇದೆ. ನನಗೂ ಇದೆ, ನಿಮಗೂ ಇದೆ, ಪಕ್ಕದ ಮನೆಯವರಿಗಿದೆ, ಎಲ್ರಿಗಿದೆ. ಆ ರಸ್ತೆಯಲ್ಲಿ ಸುರಕ್ಷತೆಯಿಂದ ವಾಹನ ಓಡಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕೆಂದರೆ ರಸ್ತೆಯಲ್ಲಿ ಹೊಂಡ ಇರಬಹುದು ಅಥವಾ
ರಸ್ತೆ ಸರಿ ಇಲ್ಲದಿರ್ಬೋದು. ಆದರೆ ವಾಹನ ಓಡಿಸುವಾಗ ನಾವು ತಿಳ್ಕೊಳ್ಬೇಕಾಗಿದ್ದು, ನಮಗೆ ಮನೆಯಲ್ಲಿ ಕಾಯ್ತಿರೋರಿದ್ದಾರೆ, ನಾವು ಸಾಯಂಕಾಲ ಮನೆಗೆ ಬರ್ತೀವಿ ಅಂತ ಕಾಯ್ತಿರುವವರು ನಮ್ಮಲ್ಲಿ ಹೆಂಡತಿ ಇರ್ಬೋದು, ಮಕ್ಕಳಿರ್ಬೋದು, ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಪ್ರೀತಿ ಪಾತ್ರ ಅಜ್ಜ ಅಜ್ಜಿ ಇರ್ಬೋದು, ಯಾರೋ ಇದ್ದಾರೆ, ಯಾರೋ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಅದನ್ನು ನೆನಪಿಟ್ಕೊಂಡು ವಾಹನ ಓಡಿಸಿದ್ರೆ ಏನು ತೊಂದರೆ ಆಗೋದಿಲ್ಲ ಅಂತ ನನ್ನ ಭಾವನೆ. ಯಾಕಂದರೆ ನಿಯಮಗಳನ್ನು ಸರ್ಕಾರ ಮಾಡುತ್ತೆ, ಕಾನೂನನ್ನು ಸರ್ಕಾರ ಮಾಡುತ್ತೆ, ಪೊಲೀಸರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, RTO ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅವರಿಗೆ ನಾವು ಯಾಕೆ ತೊಂದರೆ ಕೊಡಬೇಕು? ನಾವೆಲ್ಲ ನಮ್ಮದೇ ಆದ ರೀತಿಯಲ್ಲಿ ಸರಿಯಾಗಿದ್ದರೆ, ಆ ಕಾನೂನನ್ನು ಸರಿಯಾಗಿ ನಾವು ತಿಳ್ಕೊಂಡ್ಬಿಟ್ಟು, ಗೊತ್ತಿದೆ ನಮಗೆ ಕಾನೂನು ಗೊತ್ತಿಲ್ಲದವ್ರು ಯಾರೂ ಇಲ್ಲ, ಪ್ರತಿಯೊಬ್ಬರಿಗೂ. ಈಗ ತಾನೇ ಒಂದು 4-5 ವರ್ಷದ ಮಗು ಸ್ಕೂಲ್ಗೆ ಹೋಗ್ಲಿಕ್ಕೆ ಪ್ರಾರಂಭ ಆದ ಮಗುವಿಗೆ ಕೇಳಿದ್ರೆ ಹೇಳುತ್ತೆ, ಬಪ್ಪ ರಸ್ತೆ ಬದಿಯಲ್ಲಿ ಹೋಗ್ಬೇಕು, ನಡ್ಕೊಂಡು ಹೋಗಿ ರಸ್ತೆ ಮಧ್ಯೆಯಲ್ಲಿ ಹೋಗ್ಬೇಡಿ ಅಂತ. ಆ ಮಗುವಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ, ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀವಿ ಅಂತ ನನ್ನ ಭಾವನೆ. ಎಸ್, ಫೀರ್ ಮೊಹಮ್ಮದ್ ಅವರೇ, ಈಗಾಗಲೇ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು, ಈ ಒಂದು ಅಭಿಪ್ರಾಯಗಳನ್ನು ಹೇಳಿದ್ರು. ಇದು ರಸ್ತೆ ಸುರಕ್ಷತೆ ಮಾತ್ರ ಅಲ್ಲ, ನಮ್ಮ ಸುರಕ್ಷತೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರು. ನಿಮ್ಮ ಕುರಿತಾಗಿ ನಿಮ್ಮ ಒಂದು ಅಭಿಪ್ರಾಯಗಳು? ತಮ್ಮ ಸುರಕ್ಷತೆಯನ್ನು ಮಾಡಿಕೊಂಡ್ರೆ ಬೇರೆ ಅಸುರಕ್ಷತೆಯಿಂದ ನಡಿಕೊಂಡು ಹೋಗ್ಲಿಕ್ಕೆ ಯಾರಿಗೂ ಆಗುದಿಲ್ಲ. ನೋಡಿ, ನಿಜವಾಗಿ ಹೇಳಬೇಕಾದ್ರೆ ಅಪಘಾತ ಆಗುವಾಗ ಬರೀ ತಪ್ಪು ಮಾಡಿದವ ಮಾತ್ರ ಸಾಯುವುದಿಲ್ಲ. ತಪ್ಪು ಮಾಡಿದವ ತಪ್ಪು ದಾರಿಯಲ್ಲಿ ಎಲ್ಲಿಯಾದರೂ ಪಾಸ್ ಆಗುವಾಗ ಅವನನ್ನು ತಪ್ಪಿಸ್ಲಿಕ್ಕೋಸ್ಕರ ಬದಿಯಲ್ಲಿ ತನ್ನ ಕರ್ತವ್ಯಕ್ಕೆ ನಿಜವಾದ ಕಾನೂನು ರೀತಿಯಲ್ಲಿ ಹೋಗುವವನು ಹೋಗ್ತಾನೆ. ಅವನಿಗೆ ನಾನು ಸಾಯ್ತೆ ಅಂತೇಳಿ ಗೊತ್ತಿದ್ದಿಲ್ಲ, ಯಾಕೆ ಅವ ರಸ್ತೆಯ ಬದಿಯಲ್ಲಿ ಆರಾಮದಲ್ಲಿ ಹೋಗ್ತಾ ಇದ್ದಾನೆ. ಆದರೆ ಇವನನ್ನು ತಪ್ಪಿಸ್ಲಿಕ್ಕೆ ಅವನನ್ನು ಕೊಲ್ಲಬೇಕಾಗ್ತದೆ. ಅಂಥದ್ದಕ್ಕೆ ನಾವು ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ ರಸ್ತೆ ದಾಟುವುದು, ಇದನ್ನೆಲ್ಲ ನಮ್ಮಷ್ಟಕ್ಕೆ ನಾವು ನಿರ್ವಹಿಸಬೇಕು. ಎಲ್ಲವೂ ಡ್ರೈವರ್ನ ಮೇಲೆ ಬಿಡಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಜನರು ಅವರವರಷ್ಟಕ್ಕೆ ಇದು ಮಾಡಿದರೆ ರಸ್ತೆ ತಪ್ಪಿಸ್ಬೋದು. ಈಗ ನೀವು ಎಲ್ಲ ಹೇಳ್ತೀರಿ ಮರಣ ಶಾಸನ, ಈ ಸಲ 2016ರಲ್ಲಿ ಬಂದ ಶಾಸನಗಳು ಅದು ನಿಜವಾಗಿ ಮರಣ ಶಾಸನ ಅಲ್ಲ. ಅದು ಮರಣವನ್ನು, ರಸ್ತೆಯಲ್ಲೇ ಮರಣವನ್ನು ಕಡಿಮೆ ಮಾಡುವಂಥ ಒಂದು ಶಾಸನ. ಜನರಿಗೆ ಅದು ಬೇಡ. ಒಂದು ಉದಾಹರಣೆ ಹೇಳ್ತೇನೆ ನೋಡಿ, ಟೋಲ್ ಗೇಟ್ನಾಗ ಅಲ್ಲ ಈ ಫೈನ್ ಎಂಬುದು, ಅವ ತಪ್ಪು ಮಾಡಿದರೆ ಮಾತ್ರ ಕಟ್ಟಬೇಕು. ಟೋಲ್ ಗೇಟ್ ಆದರೆ ಅವ ಪಾಸ್ ಆಗುವಾಗ ಕಟ್ಟಬೇಕು, ಅದಕ್ಕೆ ಹೋರಾಡ್ಬೋದು. ಇದೇನು ನನ್ನ ಸಂಬಳ 500 ಇದೆ, ನನಗೆ 1,000 ಕಟ್ಟಲಿಕ್ಕೆ ಆಗುವುದಿಲ್ಲ ಅಂತೇಳಿ ಬೊಬ್ಬೆ ಹೊಡೆದು ಅದನ್ನು ನಿಲ್ಲಿಸಿದ್ದಾರೆ. ಯಾಕೆ 1,000 ಕಟ್ಟುವಂಥ ತಪ್ಪು ಮಾಡಬೇಕು? ಸರ್ಕಾರದಲ್ಲಿ ಹಣ ಇದೆ, ಎಲ್ಲರ ಹತ್ರವೂ ಇದೆ. ಅವನು ಫೈನ್ ಕಟ್ಟಿ ಸರ್ಕಾರಕ್ಕೆ ಹಣ ಆಗಬೇಕಂತ ಇಲ್ಲ. ಅವನು ಕ್ರಮದಲ್ಲಿ ಅವನ ಕಾಲು ಆಕ್ಸಿಲೇಟ್ರಿಗೆ ಹೋಗುವಾಗ ಆ 1,000 ರೂಪಾಯಿ ನೆನಪಿರಬೇಕು. ಅವ ನನಗೆ ಸಂಬಳ ಇಲ್ಲ, 1,000 ರೂಪಾಯಿ ನನಗೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲ. ಅವ ತಪ್ಪು ಮಾಡಿದರೆ 10,000 ಆದರೂ ಕಟ್ಟಲೇಬೇಕು. ಖಂಡಿತ ಖಂಡಿತ. ಅಂಥದ್ದೆಲ್ಲ ಇಲ್ಲ, ಅದು ನಿನಗೆ ಸಂಬಳ ಕಡಿಮೆ ಉಂಟು, ಇಲ್ಲಿ ನಡೆಯುವುದಿಲ್ಲ ಅಂಥದ್ದೆಲ್ಲ ಮಾಡಬಾರ್ದು ಅಷ್ಟೇ. ಈಗಾಗಲೇ ಇವರು ಹೇಳಿದ್ರು 2016ರ ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆ ಮರಣ ಶಾಸನ ಅಲ್ಲ, ಇದು ದಾರಿಯಲ್ಲಿ ಆಗ್ತಾ ಇರ್ತಕ್ಕಂಥ, ರಸ್ತೆಯಲ್ಲಿ ಆಗ್ತಾ ಇರ್ತಾ ಮರಣವನ್ನು ತಪ್ಪಿಸುವಂಥ ಒಂದು ಶಾಸನ ಅಂತ ಮಾತನ್ನು ಹೇಳಿದ್ರು. ಎಸ್, ಈ ಒಂದು ಕಾಯ್ದೆಯ ಕುರಿತಾಗಿ ಏನು ಹೇಳ್ತೀವಿ? ಅವರು ಮರಣ ಶಾಸನ ಅಲ್ಲ ಅಂತ ಹೇಳಿದಕ್ಕೆ ನಂದು ಕೂಡ ಸಹಮತ ಇದೆ. ಆದರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕುಡಿದು ವಾಹನ ಚಾಲನೆ ಮಾಡಿದರೆ 10,000 ರೂಪಾಯಿ ಪೆನಾಲ್ಟಿ ಅಂತಿದೆ. ಒಬ್ಬ ಮೋಟರ್ ಬೈಕಲ್ಲಿ ಓಡಿಸ್ತಾನೆ, 10,000 ರೂಪಾಯಿ ಪೆನಾಲ್ಟಿ ಹಾಕಿದ ತಕ್ಷಣ ಬೈಕನ್ನೇ ಬಿಟ್ಟು ಅವನ ಪಾಡಿಗೆ ಹೋಗ್ತಾ ಇರ್ತಾನೆ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ಥರ ಮಾಡುವಾಗಂದ್ರೆ ತುಂಬ ಹೆವಿಯಾಗಿ ಪೆನಾಲ್ಟಿ ಹಾಕೋದ್ರಿಂದ ಮತ್ತೆ ಜನರ ಮನಸ್ಸನ್ನು ಬೇರೆ ಕಡೆಗೆ ಪ್ರಚೋದನೆ ಮಾಡಲಿಕ್ಕೆ ಕೂಡ ಕಾರಣ ಆಗುತ್ತೆ. ಇಷ್ಟು ಪೆನಾಲ್ಟಿ ಹಾಕಿದ ತಕ್ಷಣ ಏನಾದರೂ ಪೊಲೀಸರಿಗೆ, ಟ್ರಾಫಿಕ್ನವರಿಗೆ ಒಂದು 500 ರೂಪಾಯಿನ 200 ರೂಪಾಯಿನ ಲಂಚ ಕೊಟ್ಬಿಟ್ಟು ಹೋಗೋಣ ಅಂತ ಒಂದು ಫೀಲಿಂಗ್. ಯಾಕಂದ್ರೆ ಕೈಯಲ್ಲಿ ಹಣ ಇಲ್ಲ, 10,000 ರೂಪಾಯಿ ಗಾಡಿ ಬಿಟ್ಟು ಹೋಗ್ಬೇಕು, ಅದಕ್ಕಿಂತ ಈ ಥರದ ಕೆಟ್ಟ ಯೋಚನೆಗೆ ಕೂಡ ಮನುಷ್ಯರ ಮನಸ್ಸನ್ನು ಎಳೆಯುವಂಥ ಒಂದು ಕಾನೂನು ಅಂತ ನಾನು ಭಾವಿಸ್ತೇನೆ. ಅದರ ಬದಲಿಗೆ ಏನು ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ಈಗ ಇರುವಂಥ ಪೆನಾಲ್ಟಿ ಇದೆಯಲ್ಲ, ಇದಕ್ಕೆ ಇವಾಗ ಏನಾಗ್ತದೆ ಅಂತೇಳಿ ಒಂದ್ಸಲ ಪೆನಾಲ್ಟಿ ಕಟ್ಟಿದೆ. ಉದಾಹರಣೆಗೆ ಹೆಲ್ಮೆಟ್ ಹಾಕಲಿಲ್ಲ ಅಂತೇಳಿ ಇವ್ರು 100 ರೂಪಾಯಿ ಪೆನಾಲ್ಟಿ ಮಾಡಿದೆ, ಮತ್ತೆ ಆ ಸ್ಲಿಪ್ ನೆಕ್ಸ್ಟ್ ಟೈಮ್ ಪೊಲೀಸ್ ನೋಡಿದ್ರೆ ಆ ಸ್ಲಿಪ್ ತೋರಿಸ್ಬಿಟ್ರೆ ಪೆನಾಲ್ಟಿ ದಾಟಿಬಿಡುತ್ತೆ, ಮತ್ತೆ ಕಟ್ಟಬೇಕಾಗಿಲ್ಲ. ಆದರೆ ಇದು ಪೊಲೀಸ್ ಅಥವಾ RTO ಎಲ್ಲಿ ನಿಲ್ಲಿಸ್ತಾರೆ, ಎಲ್ಲೆಲ್ಲಿ ಕಾಣ್ತಾರೆ, ಕಂಡಲ್ಲೆಲ್ಲ ಪೆನಾಲ್ಟಿ ಆಗ್ತಾ ಬರಬೇಕು. ಅದೇನೋ ಕಂಡಲ್ಲಿ ಗುಂಡು ಅಂತ ಹೇಳಿದ್ರೆ ಕಂಡಲ್ಲಿ ಪೆನಾಲ್ಟಿ ಎಂಬ ಶಾಸನ ತರಬೇಕು. ಮಣಿಪಾಲದಿಂದ ಉಡುಪಿಗೆ ಬರುವಾಗ ಮಣಿಪಾಲ ಸ್ಟೇಷನ್ ಮುಂದೆ ಪೊಲೀಸ್ ನಿಲ್ಲಿಸಿದ್ರು, 100 ರೂಪಾಯಿ ಕಟ್ಟಿದ್ದು. ಅದ್ರ ಜೊತೆಗೆ ಬರುವಾಗ ಇಂದ್ರಾಳಿಯಲ್ಲಿ ಕಂಡ್ರು, ಅಲ್ಲಿ ಪುನಃ 100 ರೂಪಾಯಿ. ಕಲ್ಸಂಕ ಬರುವಾಗ ಪುನಃ 100 ರೂಪಾಯಿ, ಉಡುಪಿ ಬರುವಾಗ ಪುನಃ 100 ರೂಪಾಯಿ. ಈ ತರ ಈ 5 ಸಿಕ್ಕಲ್ಲೆಲ್ಲ ಎಲ್ಲೆಲ್ಲಿ ಪೊಲೀಸ್ ಅಥವಾ RTO ಕಾಣ್ತಾರೆ ಅಲ್ಲೆಲ್ಲ ಪೆನಾಲ್ಟಿ ಆಗ್ತಾ ಬರಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಪೆನಾಲ್ಟಿ 500 ರೂಪಾಯಿ ಹೋದ್ರೆ ಹೋಗ್ಲಿ, ಸಮಯ ಇದೆಯಲ್ಲ, ಕನಿಷ್ಠ ಒಮ್ಮೆ ಪೊಲೀಸ್ ಹಿಡಿದು ನಿಲ್ಲಿಸಿದ್ರೆ ಅರ್ಧ ಗಂಟೆ ಬಿಡ್ಲಿಕ್ಕೆ ಕೊಡ್ದವ್ರನ್ನು.
ಅಲ್ಲಿ ನಿಲ್ರಿ ಅಂತ RC-DL ಎಲ್ಲ ತೆಗೆದಿಟ್ಕೊಂಡು ಅಲ್ಲೇ ನಿಲ್ಲಿಸಿಬಿಡಬೇಕು. ಯಾಕಂದ್ರೆ ಸಮಯಕ್ಕೆ ತುಂಬಾ ಬೆಲೆ ಇದೆ. ಹಣಕ್ಕಿಂತ ಹಣ 10,000 ಅಂದ್ರೂ ಬಿಸಾಕಿ ಹೋಗ್ಲಿಕ್ಕೆ ಜನ ಇರ್ತಾರೆ, ಸಮಯಕ್ಕೆ ಬೆಲೆ ಇದೆ. ಯಾಕೆ ಈಗಿನ ಕಾಲದಲ್ಲಿ ಯಾರಿಗೂ ಸಮಯ ಇಲ್ಲ. ಈ ಸಮಯವನ್ನಿದೆಯಲ್ಲ ಇವರು ಪೊಲೀಸರು ಹಿಡಿದು ನಿಲ್ಲಿಸೋರು ಯಾವ ಕಾರಣಕ್ಕೂ ಬಿಡಬಾರ್ದು. ಇವರನ್ನು ಕನಿಷ್ಠ ಅರ್ಧ ಗಂಟೆ ನಿಲ್ಲಿಸಿ ಬಿಡಬೇಕು. ಯಾವುದೇ ಕಾರಣ ಇರಲಿ, ಅದು ಎಂತ ಎಮರ್ಜೆನ್ಸಿ ಹೇಳಿದ್ರೆ ಅರ್ಧ ಗಂಟೆ ನಿಲ್ಲು, ಕರೆಕ್ಟ್ ಅರ್ಧ ಗಂಟೆ ಮೇಲೆ ಹೋಗು, ಮತ್ತೆ ಹೋದಲ್ಲೆಲ್ಲ ನಿಲ್ಲಿಸಬೇಕು. ಆಗ ಇದನ್ನು ತಡೀಲಿಕ್ಕೆ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಹಣ ಹೇಗಾದ್ರೂ ಮಾಡಿ ಹುಟ್ಟಿಸ್ಬೋದು, ಸಮಯ ಹುಟ್ಟಿಸೋದಕ್ಕೆ ಆಗೋದಿಲ್ಲ ಇಂತ ನನ್ನ ಆವಾಗ ಏನಾಗುತ್ತೆ, ಅಯ್ಯೋ ಹಿಡಿದು ನಿಲ್ಲಿಸಿದ್ರೆ ನನ್ನ ಅರ್ಧ ಗಂಟೆ ಹೋಗುತ್ತೆ. ಈಗ ಯಾರಿಗೂ ಸಮಯ ಇಲ್ಲ, ಎಲ್ಲಿ ನೆಕ್ ಆಫ್ ದ ಮೂಮೆಂಟ್ ಅಲ್ಲಿ ಓಡ್ತಾ ಇರ್ತಾರೆ. ಇನ್ನೇನು 5 ನಿಮಿಷ ಇರುವಾಗ ಮನೆಯಿಂದ ಹೊರಡೋದು, ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಆದ್ರೆ ಅರ್ಧ ಗಂಟೆ ಲೇಟ್. ಈ ಸಂದರ್ಭಗಳಲ್ಲಿ ಇದನ್ನು ಮಾಡಿದ್ರೆ ಇವರಿಗೆ ಬೇರೆ ರೀತಿಯಲ್ಲಿ ಇಂಡೈರೆಕ್ಟ್ ವೇಯಲ್ಲಿ ಪನಿಷ್ಮೆಂಟ್ ಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಭಾವನೆ. ಈಗಾಗಲೇ ಅವ್ರು ಹೇಳಿದ್ರು, ಈ ಒಂದು ಕಾಯ್ದೆ ಏನಿದೆ ಇದು ಸಾಕಷ್ಟು ರೀತಿಯಲ್ಲಿ ಫೈನ್ಗಳನ್ನು ಹಾಕ್ತಾ ಇದ್ದಾರೆ. ಅದ್ರ ಬದಲು ಇಲ್ಲಿ ರಸ್ತೆಯಲ್ಲಿ ಒಂದು 5-6 ಕಡೆಗಳಲ್ಲಿ RTOದವರು ಅಥವಾ ಪೊಲೀಸ್ನವರು ಈ ಒಂದು ಫೈನನ್ನು ಹಾಕಿದರೆ, ಎಲ್ಲೋ ಒಂದು ಕಡೆಗಳಲ್ಲಿ ಇಂಥ ಒಂದು ಏನಿದೆ ಇಂಥ ಕಾಯ್ದೆಗಳನ್ನು ತಪ್ಪಿಸುವಂಥ ಒಂದು ಕ್ರಿಯೆಗಳು ಅಥವಾ ಮತ್ತೆ ಮುಂದಿನ ದಿನಗಳಲ್ಲಿ ಇಂಥ ಒಂದು ತಪ್ಪುಗಳನ್ನು ಎಸೆದೇ ಇರೋ ನಿಟ್ಟಿನಲ್ಲೂ ಕೂಡ ಸವಾರಿ ಮಾಡುವಂಥವ್ರು ಎಚ್ಚೆತ್ತುಕೊಳ್ತಾರೆ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದ್ರು. ಫೈನ್ ಕಟ್ಟೋರು 100 ಜನನ್ನು ಹಿಡಿದ್ರೆ ಅದರಲ್ಲಿ 5 ಜನ ಫೈನ್ ಕಟ್ಟಿ ಹೋಗುವವರಿದ್ದಾರೆ. ಬೇರೆ ಕೆಲವು MLAಗಳ ಚೇಲಗಳು, ಕೆಲವು ಪಾರ್ಟಿಯ ಚೇಲಗಳು ಅವ್ರು ಪೊಲೀಸ್ ಸ್ಟೇಷನ್ನಿಂದ ಫೋನ್ ಮಾಡಿದರೆ ಅವನನ್ನು ಬಿಡ್ರಿ ಅಂತ ಹೇಳುವವರು 80 ಜನ ಇರ್ತಾರೆ. ಅಂಥದ್ದು ಎಲ್ಲಿವರೆಗೆ ಉಂಟು? ಯಾವ ಫೈನು ಸುಸೂತ್ರವಾಗಿ ನಡೆಯುವುದಿಲ್ಲ. ನೋಡಿ, ಈಗ ಒಂದು ದಿನ ಆಕ್ಸಿಡೆಂಟ್ ಆಗಿ ದಾರಿಯಲ್ಲಿ ಒಬ್ಬ ಬಿದ್ದು ಸತ್ತು ಅವನ ಮನೆಯಲ್ಲಿ ದುಃಖದಲ್ಲೇ ಇರುವಾಗ ಮರುದಿವಸ ಅದೇ ಡ್ರೈವರ್ ಅದನ್ನು ನೋಡ್ತಾ ಅದಕ್ಕಿಂತ ಜಾಸ್ತಿ ಫಾಸ್ಟಾಗಿ ಹೋಗ್ತಾನೆ. ಇದನ್ನು ತಪ್ಪಿಸಿದಕ್ಕೋಸ್ಕರ ಅಟ್ಲೀಸ್ಟ್ ಆಕ್ಸಿಡೆಂಟ್ ಆದರೆ 5 ತಿಂಗಳು ಅಥವಾ 6 ತಿಂಗಳು ಅವನ ಲೈಸೆನ್ಸನ್ನು ಅವ ಮನೆಯಲ್ಲಿ ಕೂತು ಈ ದುಡಿಯುವ ವ್ಯಕ್ತಿ ಸತ್ತು ಅವನ ಇದಕ್ಕೆ ಸಂಸಾರಕ್ಕೆ ಎಷ್ಟು ಕಷ್ಟ ಆಗ್ತದ ಅದನ್ನು ನೋಡಲಿಕ್ಕೋಸ್ಕರ ಅವು 4-5 ತಿಂಗಳಾದರೂ ಕೆಲಸ ಇಲ್ಲದೆ ಮನೆಯಲ್ಲಿ ಇರಬೇಕು. ಅವನಿಗೆ 5 ತಿಂಗಳನ್ನ ಕಂಪ್ಲೀಟ್ ಬ್ಯಾನ್ ಹಾಕಬೇಕು, ಮತ್ತೆ ದುಡಿಲಿ. ಇದೇನಿಲ್ಲ, ಫೈನ್ ಕಟ್ಟಲಿಕ್ಕೆ ದನಿ ಹೋಗ್ತಾನೆ, ಅವ ಗಾಡಿಯಿಂದ ಇಳಿಯುವುದಿಲ್ಲ. ಅಂದರೆ ಅದನ್ನು ನೋಡಿ ಮನೆಯವರಿಗೆಲ್ಲ ಹೇಗಾಗ್ತದೆ, ಅವನಿಗೆ ಅದು ಅಭ್ಯಾಸ, ಅವರಿಗೊಂದು ಅಭ್ಯಾಸ, ಕೋಡೆಲ್ಲಾತನ ಮೊರೆಲ್ಲಾತನ ಅಂತ ಹೇಳ್ತಾರೆ. ಅದು ಇಂಥದನ್ನು ತಪ್ಪಿಸಲಿಕ್ಕೆ ಒಂದು 5-6 ತಿಂಗಳನ್ನ ಲೈಸೆನ್ಸ್ ರದ್ದು ಮಾಡಿಬಿಟ್ರೆ ಅವ್ರಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ನಾನು 5 ತಿಂಗಳು ಹೋದ ಅದಕ್ಕೆ ಅವ್ರು ಬೆಲೆ ಕಟ್ಟುವುದಿಲ್ಲ, ನಾನು ಅದು 5 ತಿಂಗಳು ಮನೇಲಿ ಕುತ್ಕೊಳ್ಬೇಕಾಗ್ತಾ ಅಂತೇಳಿ. ಫೈನ್ ಕಟ್ಟಲಿಕ್ಕೆ ದನಿ ಇದ್ದಾನೆ, ಕಟ್ತಾರೆ. ಅಂದರೆ ದನಿಗೆ ಅವ ಕಂಡಾಪಟ್ಟೆ ಸ್ಪೀಡ್ ಹೋಗಿ ಹಣ ಮಾಡಿ ಕೊಡ್ತಾನೆ. ಅವ ಕೂಡ ಹೋಗುದಿಲ್ಲ ಸ್ಟೇಷನಿಗೆ, ಅವನಿಗೆ ಏನು ಗೊತ್ತಿಲ್ಲ, ಅವ ಬಸ್ನಲ್ಲೇ ಇದ್ದಾನೆ, ಬಸ್ ಇಳಿಯುವುದಿಲ್ಲ, ಅವ ಟೈಮ್ ಕರೆಕ್ಟಾಗಿ ಹೋಗ್ತಾ ಇರ್ತಾನೆ. ಆ ಮನೆಯವರ ಅವಸ್ಥೆ ಎಂಥದ್ದು, ಅವನನ್ನು ನೋಡಿದ ಕೂಡಲೇ ಏನಾಗ್ತದೆ? ಆ ಮನೆಯವರು ಹೇಳ್ದು ಏನಾದರೂ ಜಬರಸ್ತಿ ಮಾಡಿ ಹೊಡೆದ್ರೆ ಅದು ತಪ್ಪಾಯಿತು, ಅದಾಗಿ ಮಾಡಲೂಬಾರ್ದು. ಅದಕ್ಕೆ ಅವನು 5 ತಿಂಗಳು ಅಥವಾ 6 ತಿಂಗಳು ಮನೆಯಲ್ಲಿ ಇರಬೇಕು. ಅವನ ಮನೆಯಲ್ಲಿ ಆ ತಿನ್ನುವ ಅಕ್ಕಿ 5 ತಿಂಗಳು ಅವ ಕೊಂಡೋಗ್ಲಿಕ್ಕಿಲ್ಲ, ಅವನ ಮನೆಯಲ್ಲಿ ಬಿದ್ದುಕೊಂಡಿದ್ರೆ ಅವನಿಗೆ ಏನು ಆಗ್ತದೆ, ಒಂದು ಸಂಸಾರದ ಗತಿ ಏನಾಗ್ತದೆ ಅಂತ ತಿಳಿಬೇಕಾದ್ರೆ ಒಂದು 5-6 ತಿಂಗಳು ಅವನನ್ನು ಮನೆಯಲ್ಲಿ ಇರಿಸ್ಬೇಕು. ಇವರಿಗೆ ಹೇಗೂ ಜೀವ ಇಲ್ಲದೆ ಅವರು ಸಫರ್ ಆಗ್ತಾರೆ, ಹೇಗೆ ಸಫರ್ ಆಗ್ತಾರೆ ಅಂತೇಳಿ ತಿಳಿಬೇಕು. ಮತ್ತೆ ಬಂದವನಾದರೂ ಆಕ್ಸಿಡೆಂಟ್ ಮಾಡಬಾರ್ದು. ಈಗಾಗಲೇ ಅವ್ರು ಹೇಳಿದ್ರು, ಈ ಒಂದು ಫೈನ್ ಕಟ್ಟುವ ವಿಚಾರದಲ್ಲೂ ಕೂಡ ಸಾಕಷ್ಟು ದೊಡ್ಡ ವ್ಯಕ್ತಿಗಳ ಚೇಲಗಳು ಅಥವಾ ದೊಡ್ಡ ವ್ಯಕ್ತಿಗಳಿಗೆ ಫೋನ್ ಮಾಡಿ ನಾನು ಹೀಗೆ ಫೈನ್ ಹಾಕಿದ್ದಾರೆ, ನನಗೆ ಪೊಲೀಸರು ಫೈನ್ ಹಾಕಿದ್ದಾರೆ, ಇದನ್ನು ಹೇಗಾದರೂ ತಪ್ಪಿಸಿಕೊಡಿ ಅಂತ ಅವ್ರು ಕೇಳ್ತಾರೆ. ನಂತರ ಇವರು ರಾಜಕಾರಣಿಗಳು ಅಥವಾ ಇನ್ಯಾರೋ ಒಬ್ಬರು ದೊಡ್ಡ ವ್ಯಕ್ತಿಗಳು ಪೊಲೀಸರಿಗೆ ಫೋನ್ ಮಾಡಿ ಅವ್ರನ್ನೊಂದು ಬಿಡಿ ಮಾರೆ ಅಂತೇಳಿ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಫೈನ್ಗಳೆಲ್ಲ ವರ್ಕೌಟ್ ಆಗೋದಿಲ್ಲ, ಈ ಒಂದು 100 ರೂಪಾಯಿ 200 ರೂಪಾಯಿ ಫೈನ್ಗಳೆಲ್ಲ ವರ್ಕೌಟ್ ಆಗೋದಿಲ್ಲ ಅನ್ನೋಂಥ ಮಾತು. ಅಂಥ ಸಂದರ್ಭದಲ್ಲಿ 10,000 ರೂಪಾಯಿ ಫೈನ್ ಕೂಡ ವರ್ಕೌಟ್ ಆಗೋದಿಲ್ಲ. ನಾನು ಹೇಳಿದ ಫೈನ್ ಬೇಡ, ಫೈನನ್ನೇ ಬಿಟ್ಬಿಡಿ ಅಂತ, ಅರ್ಧ ಗಂಟೆ ನಿಲ್ಲಿಸಿ. ಅಂತ ಸಂದರ್ಭದಲ್ಲಿ ಕೂಡ ಅವ್ರು ಫೋನ್ ಮಾಡಿ ಅವ್ರು ನಿಲ್ಲಿಸಿ, ಆಯ್ತು ಬರ್ತೀನಿ, ಈಗ ಬಿಡ್ತೀನಿ ಅಂತ ಹೇಳಬೇಕು. ಪೊಲೀಸರು ಈಗ ಬಿಡ್ತೀನಿ ಅಂತ ಹೇಳ್ತಾ ಅರ್ಧ ಗಂಟೆ ಮಾಡಿಬಿಡ್ಬೇಕು. ನೆಕ್ಸ್ಟ್ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋದ ತಕ್ಷಣ ಪುನಃ ಒಂದು ಕಡೆ ಅಡ್ಡ ಹಾಕ್ಬೇಕು, ಪುನಃ ಅರ್ಧ ಗಂಟೆ ನಿಲ್ಲಿಸ್ಬೇಕು. ಅವನ ಸಮಯವನ್ನು ಕೊಂದ್ರೆ ಏನು ಮಾಡೋಕ್ಕಾಗಲ್ಲ. ಹಣವನ್ನು ಉಳಿಸ್ಕೋಬಹುದು ಯಾರ್ಯಾರ ಹತ್ರ ಇದು ಮಾಡಿ. ಆದ್ರೆ ಇವರು ಸ್ವಲ್ಪ ಪರ್ಪಸ್ಲಿ ಡಿಲೇ ಮಾಡಿದ್ರೆ ಇದೆಯಲ್ಲ, ಅದನ್ನು ಸ್ವಲ್ಪ ಗಲಾಟೆ ಮಾಡಿ ಅವ್ರು ಬೇಗ ಹೋಗ್ಬೇಕಂತ. ಹೇಗೂ ಪೊಲೀಸರು ಅಧಿಕಾರ ಇರುತ್ತೆ ಕೈಯಲ್ಲಿ, ಸ್ವಲ್ಪ ಜೋರು ಮಾಡಿ ನಿಲ್ಲಿಸ್ಬಿಟ್ಟು ಈಗ ಕಳಿಸ್ತೇನೆ ಅಂತ ಒಂದು ಅರ್ಧ ಗಂಟೆ ಯಾವುದೇ ಇದರಲ್ಲಿ ನೀವು ಹಿಡಿದ್ರೆ ಅರ್ಧ ಗಂಟೆ ಕಾಯಿಸ್ರಿ. ಅವಾಗ ಏನಾಗುತ್ತೆ, ಈ ಸಮಯ ಹೋಗುವಾಗ ಯಾವುದೇ ಅಪಾಯಿಂಟ್ಮೆಂಟ್ಗಳು ತಪ್ಪಿ ಹೋಗುತ್ತೆ. ಇಂಪಾರ್ಟೆಂಟ್ ಉದಾಹರಣೆಗೆ ನನಗೆ ಇವತ್ತು ನೀವು 8 ಗಂಟೆಗೆ ಇಲ್ಲಿಗೆ ಬರಬೇಕು, ನನ್ನನ್ನು 7:45ಕ್ಕೆ ಬರ್ತಾ ಪೊಲೀಸರು ಹಿಡಿದು ಅರ್ಧ ಗಂಟೆ ನಿಲ್ಲಿಸಿದ್ರು, ನಾನು ಬರುವಾಗಿಲ್ವಲ್ಲ, ಈ ಕಾರ್ಯಕ್ರಮಕ್ಕೆ ಬರುವಾಗಿಲ್ಲ. ಈ ಮುಂದೆಂದು ನೀವು ಸ್ಪಂದನಕ್ಕೆ ನಮ್ಮನ್ನು ಕರೀಲಿಕ್ಕಿಲ್ಲ, ಯಾಕಂತೇಳಿ ಇದು ಇವತ್ತು ಲಾಸ್ಟ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಈ ತರದ ಇನ್ಸಿಡೆಂಟ್ಗಳು ಕ್ರಿಯೇಟ್ ಆಗಬೇಕು. ಹೋಗುವವ್ರನ್ನು ಸಮಯವನ್ನು, ಹಣ ಬೇಡ, ಹಣವನ್ನು ಬಿಟ್ಬಿಡಿ. ಹಣ ತಗೊಂಡು ಇವರು ಮೊಹಮ್ಮದ್ ಅವರು ಆವಾಗಲೇ ಹೇಳಿದ್ರು, ಸರ್ಕಾರಕ್ಕೆ ಇವರದೇ ಹಣ ಬೇಕಾಗಿಲ್ಲ, ಇವರ ಪೆನಾಲ್ಟಿಯಲ್ಲಿ ಸರ್ಕಾರ ಬದುಕ್ತಾ ಇಲ್ಲ. ಬಟ್
ಸಮಯ ಇದೆಯಲ್ಲ ಬಹಳಷ್ಟು ವ್ಯಾಲ್ಯೂ. ಇದನ್ನು ಕಂಟ್ರೋಲ್ ಮಾಡೋದ್ರ ಮೂಲಕ ಮಾಡ್ಬೋದು ಅಂತ ನನ್ನ ಭಾವನೆ. ಈಗಾಗಲೇ ನೋಡ್ತಾ ಹೋದ್ರೆ ಸಾಕಷ್ಟು ಜನ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಮತ್ತು ಅದೇ ರೀತಿಯಲ್ಲಿ ಕುಡಿದು ಗಾಡಿ ಅಂತ ಓಡಿಸೋದಾಗಿರ್ಬೋದು, ಇನ್ನು ಸಾಕಷ್ಟು ವಿಚಾರದಲ್ಲಿ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಸಿಗ್ನಲ್ಗಳನ್ನು ಜಂಪ್ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು. ಇದೆಲ್ಲದರ ಕುರಿತ ಇಷ್ಟೊಂದು ತಪ್ಪುಗಳನ್ನು ಮಾಡುವಂಥ ಒಂದು ಅವಶ್ಯಕತೆ ಇದೆಯಾ, ಒಬ್ಬ ವ್ಯಕ್ತಿಗೆ ಇದೆಯಾ ಅಂತ? ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಸರ್ ನಾನು ಬ್ಯಾಂಗ್ಳೂರಿಂದ. ಹೇಳಿ ಸರ್, ಹೇಳಿ. ನನ್ನ ಹೆಸರು ಜೇನ್ ಅಂತ ಹೇಳಿ, ನೀತಿ ತಂಡದ ಅಧ್ಯಕ್ಷರು. ಹೇಳಿ ಸರ್, ಹೇಳಿ. ರಸ್ತೆ ಸುರಕ್ಷತೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಯಾವ ರೀತಿಯಲ್ಲಿ ರಸ್ತೆಯಲ್ಲಿ ಹೋಗಬೇಕು, ಎಷ್ಟು ಸುರಕ್ಷತೆಯಿಂದ ಹೋಗಬೇಕು ಅನ್ನೋಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ವಿ. ಹೇಳಿ. ಹಲೋ ಹಲೋ, ಹೇಳಿ ಸರ್, ಕೇಳ್ತಾ ಉಂಟು, ಹೇಳಿ. ಕೇಳ್ತಾ ಇವಾಗ ರಸ್ತೆ ವಿಷಯ ಬಂದ್ರೆ, ಇವ ರಸ್ತೆ ಸುರಕ್ಷೆ ಅಂತ ಒಬ್ರು ಮಾತ್ರ ಅದು ಮನಸ್ಸು ಮಾಡಿದ್ರೆ ಆಗಲ್ಲ. ಮೊದಲನೇ ರಸ್ತೆ ಯಾರು ಮಾಡ್ತಾ ಇದಾರೆ, ಯಾರು ಗುತ್ತಿಗೆದಾರರು, ಯಾರು PWD ಇಲಾಖೆಯವರು, ಅವ್ರನ್ನೊಂದು ಟಾರ್ಗೆಟ್ ಮಾಡ್ಬೇಕು. ಮೊದಲೇ ನಾವು ಗಾಡಿ ವಾಹನ ಯಾವುದೇ ತರಬೇಕಾದಕ್ಕೆ ತೆರಿಗೆ ಕಟ್ಟಿದಲ್ಲಿ ತರೋದು. ತೆರಿಗೆ ಕಟ್ಟಿ ಬಂದು ಗಾಡಿ ಇಳಿಸ್ಬೇಕಾದ್ರೆ ರಸ್ತೆ ಸಿಹಿಯಾಗಿರ್ಬೇಕು. ಅದು ಯಾರು ಮಾಡಿಸಿರ್ತಾರೆ ಅವ್ರ ಮೇಲೆ ಆಗಿರ್ಬೇಕು. ಏನೋ ಒಂದು ಆಕ್ಸಿಡೆಂಟ್ ಆದ್ರೆ ಏನು ವಿಷಯಕ್ಕೆ ಆಗಿರೋದು, ಒಂದು ಹಂಪಿಗೆ ಕಲರ್ ಪೇಂಟ್ ಹೊಡೆದಿರಲ್ಲ, ಹಂಪು ವಿಷಯನ, ಗುಂಡಿ ವಿಷಯನ, ಅದು ಹುಡುಕ್ಬೇಕು. ಮೊದಲು ಅವ್ರ ಮೇಲೆ ತಲೆದಂಡ ಹಾಕ್ಬೇಕು. ಆಮೇಲೆ ಇನ್ನೊಂದು, ಈ ಪೊಲೀಸ್ ಅವರು ಅಲ್ಲಲ್ಲಿ ಗಾಡಿ ಇಳಿಸ್ಬಿಟ್ಟು ಸ್ಪೀಡ್ ಕಟ್ಟಿರುವಾಗ ಗಾಡಿ ಬದಿಯಲ್ಲಿ ಹಾಕಿಬಿಟ್ಟು ಅದರಲ್ಲಿ ಮಾತ್ರ ಬರೋದು ಮಾತ್ರ ಹುಡುಕಿಬಿಟ್ಟು ಫೈನ್ ಹೊಡಿತಾರೆ. ನಾನ್ ಕೇಳ್ತಾ ಇರೋದು, ಈ ವಾಹನ ನಿಲ್ಸೋ ಅವಶ್ಯಕತೆ ಇಲ್ವಲ್ಲ, ಅಲ್ಲಲ್ಲಿ ಕ್ಯಾಮ್ರಾ ಸೆಟ್ ಮಾಡಿ ಇರ್ಲಿ. ಆ ಕ್ಯಾಮ್ರಾ ಇದ್ರೆ ಎಷ್ಟೋ ಕಂಟ್ರೋಲ್ ಆಗ್ಬೋದು. ಮತ್ತೆ ಅದರಲ್ಲಿ ಕ್ಯಾಮ್ರಾ ಇವಾಗ ಹೆಲ್ಮೆಟ್ ಹಾಕ ಅದಕ್ಕೂ ಕ್ಯಾಮ್ರಾ ಇರ್ಬೋದಲ್ಲ. ಇವಾಗ ಅಲ್ಲಿ ಹೇಳ್ತಾ ಇರೋ ಹಂಗೆ ರಾಜಕೀಯವರಾಗ್ಲಿ, MLA ಆಗಿರಿ, ಪೊಲೀಸ್ ಅಧಿಕಾರಿ ಫೋನ್ ಮಾಡಿ ಹೇಳಿ ಅಲ್ಲ ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. 100 ಜನ ಇದ್ರೆ 50 ಜನ 25 ಜನ ಕೇಸ್ ಮಾಡಿದ್ರೆ 75 ಜನ ಬಿಡಿಸ್ಕೊಂಡು ಹೋಗ್ತಾ ಇರ್ತಾರೆ. ನೇರವಾಗಿ ಕೇಸ್ ಹಾಕ್ಬೋದಲ್ಲ, ನೇರವಾಗಿ ನೋಟಿಸ್ ಅವ್ರಿಗೆ ಬರ್ತದಾನೆ. ಆಮೇಲೆ ಏನಾದ್ರು ದಾರಿಗೆ ಇಳಿಯುವಾಗ ಈ ವಾಹನಕ್ಕೆ ಕೇಸ್ ಇದ್ರೆ ಇಲ್ಲಿ ಒಳಗಡೆ ಇಲ್ಲಿ ಒಂದು ತಿಂಗಳು ಇರ್ಲಿ, ಆತರ ಕಾಣ್ತಾ ಇರ್ಬೋದಲ್ಲ ಇವರಿಗೆಲ್ಲ. ಯಾಕೆ ತರ್ತಾ ಇಲ್ಲ? ಮೊದಲು ರಸ್ತೆ ಸರಿ ಮಾಡಿಸ್ಬೇಕು, ಆ ಅಧಿಕಾರಿ ಹಿಡ್ಕೊಳ್ಬೇಕು. ಅಲ್ಲಲ್ಲಿ ಸ್ಪೀಡ್ ಕಟ್ ಹಾಕಿದ್ರೆ ಅದೆಲ್ಲ ಕಲರ್ ಹೊಡಿಸ್ಬೇಕು. ಇದೆಲ್ಲ ಮಾಡಿದ್ರೆ ಸರಿಯಾಗುತ್ತೆ. ಒಬ್ಬರು ಮಾತ್ರ ಪೊಲೀಸ್ ಇಲಾಖೆಯನ್ನು ಇಲ್ಲ ಗಾಡಿ ಓಡಿಸಲು ಮಾತ್ರ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಸರ್ ಇದು. ಎಸ್, ಖಂಡಿತ ಸರ್. ಈ ಕುರಿತಾಗಿ ಕೂಡ ನಾನು ಚರ್ಚೆನ ಮಾಡ್ತೇನೆ. ಧನ್ಯವಾದಗಳು. ಸರಿ. ಈಗಾಗಲೇ ನಾನು ಕೇಳಿದ್ದೆ, ಎಲ್ಲ ತಪ್ಪನ್ನು ಇನ್ನೊಬ್ಬರ ಮೇಲೆ ಹೊರಿಸಿ ನಮ್ಮನ್ನು ನಾವು ಬದಲಾಗುವುದಿಲ್ಲ, ಇದ್ದಾಗೆ ಇದ್ದೇವೆ ಅಂತ ಹೇಳಿದರೆ ಸರಿಯಲ್ಲ. ನಮ್ಮನ್ನು ನಾವು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅದು ನಾವು ಮೊದಲು ಮಾಡಬೇಕು. ರಸ್ತೆ ಹಾಳಿದ್ರೆ ರಸ್ತೆಯ ಪ್ರಕಾರ ಹೋಗಬೇಕು, ರಸ್ತೆ ಸ್ಪೀಡ್ ಇದ್ದರೆ ಅಲ್ಲಿ ಹೋಗಬೇಕು. ಏಕಾಏಕಿ ರಸ್ತೆ ದಾಟಬಾರ್ದು ಅಂತೇಳಿ ಉಂಟು, ಅದನ್ನು ಅಲ್ಲಿ ಅವರು ದಾಟೋದು, ಅದರಲ್ಲಿ ರಸ್ತೆಯವ್ರದ್ದು ಏನು ತಪ್ಪಿರುವುದಿಲ್ಲ ಅಂತ ನಾವು ನಮ್ಮಷ್ಟಕ್ಕೆ ನಮ್ಮನ್ನು ಎಲ್ಲಿಯವರೆಗೆ ಕಾನೂನಿನ ಪರಿಮಿತಿಯಲ್ಲಿ ಇಟ್ಕೊಂಡು ಹೋಗ್ತೇವೆ ಆಗ ಎಲ್ಲವೂ ಸರಿ ಆಗ್ತದೆ. ಬರೇ ಒಂದು ನಾವು ಫೈನಿಗೆ ಎದರೆ, ಈಗ ಗಲ್ಫ್ ರಾಷ್ಟ್ರಗಳೆಲ್ಲ ಆಚೆ ಅವರು ನಿಜವಾಗಿ ಕಾನೂನು ಪಾಲನೆ ಮಾಡುವುದಿಲ್ಲ. ಅವರು ನಮ್ಮಷ್ಟು ಕಾನೂನು, ನಮ್ಮ ಇಂಡಿಯಾದಲ್ಲಿ ಕಾನೂನು ಪಾಲನೆ ಆಗುವ ಅರ್ಧದಷ್ಟು ಪಾಲನೆ ಆಗುವುದಿಲ್ಲ. ಆದರೂ ಅಲ್ಲಿ ತಪ್ಪು ಮಾಡುವುದಿಲ್ಲ. ಯಾಕೆ? ಫೈನ್ ಹೆದರಿಕೆ ಉಂಟು. ಅಲ್ಲಿ ಯಾರು MLA ಬರೋದಿಲ್ಲ, ಯಾರು ಬರೋದಿಲ್ಲ. ಸ್ವತಃ ಎಷ್ಟೇ ದೊಡ್ಡ ಜನ ಆದರೂ ಅವನಿಗೆ ರಿಸಿಟ್ ಕೊಟ್ಟು ಅವ ಕಳಿಸ್ತಾನೆ. ಅಂಥ ಒಂದು ಸ್ಟ್ರಿಕ್ಟ್ನೆಸ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ 10 ಜನರಿಗೆ 5 ವರ್ಷಕ್ಕೆ ಬರೋ ಎಲೆಕ್ಷನ್ ಉಂಟಲ್ವಾ, ಅದು 10 ಮಂದಿಯನ್ನು ಹಿಡ್ಕೊಂಡು ಹೋಗ್ತದೆ ವಿನಃ ಯಾರನ್ನು ಬಿಟ್ಟು ಹೋಗುದಿಲ್ಲ. ಸತ್ತವ ಹೋದ, ಇದ್ದವನನ್ನು ಉಳಿಸ್ಲಿಕ್ಕೆ ನೋಡ್ತಾರೆ. ಎಲ್ಲರೂ ಒಬ್ಬ ಹೊಡಿತಾರಲ್ಲ, ಅವ ಸತ್ತ ಇವ ಸತ್ತ. ಆಕ್ಸಿಡೆಂಟ್ ಆಗಿ ಸತ್ತವನ ಮನೆಗೆ ಯಾರಾದ್ರೂ ಹೋಗ್ತಾರ? ಅವ ಆಕ್ಸಿಡೆಂಟ್ ಆದವನ್ನ ಕೈ ಬಿಟ್ಟು ಬಿಡ್ತಾರೆ. ಅವ ಆಕ್ಸಿಡೆಂಟ್ ಆದ್ದು, ಅದು ನಾರ್ಮಲ್. ಅದು ಕಾಯಿಲೆಯಲ್ಲಿ ಸತ್ತಾಗಿ ಅವ ಆಕ್ಸಿಡೆಂಟ್ ಆಗಿ ಸಾಯುವುದು. ಅದಕ್ಕೆ ಯಾವ ರೀತಿಯಲ್ಲಿ ಪ್ರತಿಭಟನೆ ಆಗಲಿ ಏನು ಮಾಡುವುದಿಲ್ಲ. ಈ ಕುರಿತಾಗಿ ಮತ್ತೆ ನಾನು ಚರ್ಚೆಯನ್ನು ಮಾಡ್ತೇನೆ. ಎಸ್ ವೀಕ್ಷಕರೇ, ನೀವೇ ನೋಡ್ತಾ ಇರುವಾಗ ಹೇಗೆ ನಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕು, ನಮ್ಮನ್ನು ನಾವು ರಸ್ತೆಯಲ್ಲಿ ಹೋಗುವಾಗ ನಡೆದುಕೊಂಡು ಹೋಗುವಾಗಲೂ ಬಂತು, ಅದೇ ರೀತಿಯಲ್ಲಿ ಕಾರು ಬೈಕ್ನಲ್ಲಿ ಎಲ್ಲೇ ಹೇಗೆ ಹೋಗೋದಾದ್ರೂ ಕೂಡ ಯಾವ ರೀತಿಯಲ್ಲಿ ಸುರಕ್ಷತೆಯಿಂದ ಇರಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಕಾನೂನುಗಳ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಮತ್ತೆ ಮುಂದುವರಿಸ್ತೇನೆ. ಅದಕ್ಕೆ ಮುನ್ನ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ರಸ್ತೆ ಸುರಕ್ಷತೆ ವಿಚಾರವಾಗಿ ಮಾತಾಡ್ತಾ ಹೋದರೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರುತ್ತೆ. ಯಾಕೆ ಇಂಥ ಒಂದು ತಪ್ಪುಗಳು ಆಗ್ತಾ ಇದೆ, ಜನರೇ ಯಾಕೆ ಇಂಥ ಒಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲದನ್ನು ಯಾಕೆ ಪೊಲೀಸರ ಮೇಲೆ ಹೊರಿಸ್ತಾರೆ, ಪೊಲೀಸರು ಒಂದು ಕರ್ತವ್ಯವನ್ನು ಮಾಡಿದ್ರು ಕೂಡ ಅಯ್ಯೋ ಪೊಲೀಸರು ಹಿಡಿತಾರೆ ಮಾರ ಅಂತ ಹೇಳುವಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುತ್ತೆ. ಇವರು ತಪ್ಪು ಮಾಡಿದ್ರು ಕೂಡ ಯಾಕೆ ಈ ರೀತಿಯಾದಂಥ ಒಂದು ಮಾತುಗಳೆಲ್ಲ ಆಡ್ತಾ ಇದ್ದಾರೆ ಪೊಲೀಸರ ಮೇಲೆ ಅಂತಕ್ಕಂಥ ಒಂದು ವಿಚಾರಗಳಲ್ಲಿ ಸಾಕಷ್ಟು ಮಾತಾಡಲಿಕ್ಕಿದೆ. ಈಗಾಗಲೇ ನೋಡ್ತಾ ಹೋದರೆ ಅವರು ಫೈನ್ ಹಾಕ್ತಾರೆ ಪೊಲೀಸರು, ಆ ರೂಟಲ್ಲಿ ಹೋಗೋದು ಬೇಡ ಇನ್ನೊಂದು ರೂಟಲ್ಲಿ ಹೋಗುವ ಅಂತಕ್ಕಂಥ ಒಂದು ಮಾತುಗಳು, ಮತ್ತು ರೂಟ್ ಬದಲಿಸ್ತಾರೆ ಪೊಲೀಸರು. ಎಲ್ಲೋ ಒಂದು ಕಡೆಗಳಲ್ಲಿ ಫೈನನ್ನು ತೆಗೆದುಕೊಳ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಇನ್ಯಾವುದೋ ಒಂದು ರೂಟು ಅಥವಾ ಬಂದ ದಾರಿಯಲ್ಲೇ ವಾಪಸ್ ಹೋಗುವಂಥದ್ದು. ಯಾಕೆ ತಪ್ಪು ಮಾಡಿದರೆ ಮಾತ್ರ ಇಂಥ ಒಂದು ಹೆದರಿಕೆಗಳಲ್ವಾ ಅಂತ. ಖಂಡಿತ ಇಂಥ ಒಂದು ಅವಶ್ಯಕತೆ ಇದೆಯಾ ನಮ್ಮ ಭಾರತದಲ್ಲಿ ಅಂತ? ಇಷ್ಟೊಂದು ತಪ್ಪು ಮಾಡುವಂಥ ಒಂದು ಅವಶ್ಯಕತೆಗಳು ಇದೆಯಾ? ಅದರಲ್ಲೂ ಕೂಡ ಯುವಕರು ಪ್ರಜ್ಞಾವಂತರು ಇಷ್ಟೊಂದು ತಪ್ಪು ಮಾಡುವಂಥ ಒಂದು ಅವಶ್ಯಕತೆ ಇದೆಯಾ ಅಂತ ಇಲ್ಲ. ಯಾಕಂದರೆ ಇಲ್ಲಿ ಎಲ್ರಿಗೆ ಏನಾಗುತ್ತೆ ಅಂತ ಧಾವಂತ. ಈ ಧಾವಂತದಲ್ಲಿ ಈ ಅದೇನು ನೆಗ್ಲಿಜೆನ್ಸ್ ಆ್ಯಂಡ್ ಕೇರ್ಲೆಸ್ನೆಸ್ ಅಂತ ಹೇಳ್ಬೋದು. ಈ ಗೊತ್ತಿಲ್ಲದೆ ಎಲ್ಲ, ಕಾನೂನು ಗೊತ್ತಿಲ್ಲದೆ ಎಲ್ಲ ಪೊಲೀಸ್ ಕಂಡು ಹಿಡಿತಾರೆ ಅಂತ ಗೊತ್ತಿದೆ, ಆಕ್ಸಿಡೆಂಟ್ ಆದರೆ ತಲೆ ಹೊಡಿತೆ ಅಂತಲೂ ಗೊತ್ತಿದೆ. ಆದರೆ ಅದು ಗೊತ್ತಿದ್ದು ತಪ್ಪು ಮಾಡೋದು ನಮ್ಮ ಯುವಕರು ಮಾತ್ರ ಅಲ್ಲ, ಈ ದೊಡ್ಡವರು ಕೂಡ ಅಷ್ಟೇ. ಆ್ಯಕ್ಚುಲಿ ನಾವು ಕೂಡ ಎಷ್ಟೋ ಸಂದರ್ಭದಲ್ಲಿ ಇಂಥ ಇದಕ್ಕೆ ಸಿಕ್ಕಾಕೊಂಡ ಉದಾಹರಣೆಗಳು ಕೂಡ ಇದೆ. ಆದರೆ ಏನು ಪೊಲೀಸರು ನಮಗೆ ಪೆನಾಲ್ಟಿ ಹಾಕ್ತಾರೆ ಅಂತಂದ್ಬಿಟ್ಟು ತಪ್ಪಿಸ್ಕೊಂಡು ಹೋಗೋದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಪೊಲೀಸರಿಗಾಗಿ ನಾವು ಹೆಲ್ಮೆಟ್ ಹಾಕೊಳ್ಬೇಕಾಗಿಲ್ಲ. ನಾವು ಹೆಲ್ಮೆಟ್ ಹಾಕೊಳ್ಬೇಕಾಗಿದ್ದು ನಮ್ಮ ರಕ್ಷಣೆಗೋಸ್ಕರ, ನಮ್ಮ ತಲೆ ಉಳಿಸ್ಕೊಳ್ಳೋದಕ್ಕೆ. ಇವಾಗಲೇ ನಮ್ಮ ಕಾಪುನಲ್ಲಿ ಇನ್ಸ್ಪೆಕ್ಟರ್ ಜಮಧರ್ಮರಾಯ ಹೇಳ್ತಾ ಇದ್ದೇನೆ, 500 ರೂಪಾಯಿ ಖರ್ಚು ಮಾಡಿ ಮೊಬೈಲಿಗೆ 5,000 ರೂಪಾಯಿ ಮೊಬೈಲಿಗೆ ಕವರ್ ಹಾಕ್ತೀವಿ, ತಲೆಗೆ ಹೆಲ್ಮೆಟ್ ಹಾಕೋಕ್ಕಾಗಲ್ವಾ ಅಂತ. ಖಂಡಿತವಾಗಿ ಅದು ಸೀರಿಯಸ್ ಆಗಿರುವಂಥ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ತಲೆ ಬಗ್ಗೆ ನಮಗೆ ಕೇರ್ ಇಲ್ಲ, ಆದರೆ ಮೊಬೈಲ್ ಬಗ್ಗೆ ಕೇರ್ ಇದೆ. ಒಂದು ಮೊಬೈಲ್ ಹೋದ್ರೆ ಮತ್ತೆ ಸಿಗ್ತದೆ, ಆದರೆ ತಲೆ ಹೋದ್ರೆ ಇನ್ನೊಂದು ಸಿಗೋದಿಲ್ಲ. ಈ ಬಗ್ಗೆ ನನಗೂ 2015ರಲ್ಲಿ ನನಗೂ ಆಕ್ಸಿಡೆಂಟ್ ಆಗಿದೆ. ನಾನು ಅವತ್ತು ಹೆಲ್ಮೆಟ್ ಹಾಕೊಂಡಿರಲಿಲ್ಲ. ಏನಾಗಿತ್ತು ಅಂದರೆ ನಾನು ಉಡುಪಿಯಿಂದ, ಅಂದರೆ ಈ ಆಕ್ಸಿಡೆಂಟ್ ಆಗೋದಕ್ಕೆ ಬಹಳಷ್ಟು ಕಾರಣಗಳಿರ್ತದೆ. ಈಗ ನೀವು ಕೇಳಿದ ಪ್ರಶ್ನೆಗೆ ಸ್ವಲ್ಪ ಡಿವಿಷನ್ ತಗೊಳ್ತಾ ಇದ್ದೇನೆ. ಆಕ್ಸಿಡೆಂಟ್ ಆಗಲಿಕ್ಕೆ ಅಂತ ಹೇಳಿದರೆ ಒಂದು ಮಾನಸಿಕ ಕಾರಣಗಳಿರ್ಬೋದು, ಅಥವಾ ರಸ್ತೆಯ ಮೇಲಿನ ಕಾರಣಗಳಿರ್ಬೋದು, ಅಥವಾ ಇನ್ನು ರ್ಯಾಶ್ ಡ್ರೈವಿಂಗ್ ಇರ್ಬೋದು, ಅಥವಾ ಕುಡಿತ ಇರ್ಬೋದು, ಅಥವಾ ಇನ್ನು ವೆಹಿಕಲಲ್ಲಿ ಏನಾದ್ರು ಮೆಕ್ಯಾನಿಕಲ್ ಡಿಫೆಕ್ಟ್ ಇರ್ಬೋದು, ಅಥವಾ ಕ್ಲೈಮೇಟ್ನ ಪ್ರಾಬ್ಲಮ್ ಇರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳು ಇರ್ಬೋದು. ಮುಖ್ಯವಾಗಿ ಮಾನಸಿಕ ಸಮಸ್ಯೆಗಳ ಬಗ್ಗೆ ಹೇಳಿದರೆ ಏನಾಗುತ್ತೆ ಅಂತ ಹೇಳಿದರೆ, ಮನೆಯಲ್ಲಿ ಜಗಳ ಮಾಡಿ ಹೊರಗಡೆ ಬಂದು ಕಂಟ್ರೋಲ್ ತಪ್ಪಿ ಗಾಡಿ ಓಡಿಸೋರು ಎಷ್ಟೋ ಜನ ಇದ್ದಾರೆ. ಅಪಘಾತಗಳಿಗೆ ಬಹಳಷ್ಟು ಓಪನ್ ಸ್ವಾಗತ ಮಾಡಿದಾಗ ಅದು ಅತ್ಯಂತ ಖುಷಿ ಆದ್ರೂ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇದೆ. ನನಗೆ ಆಗಿದ್ದು ಅತ್ಯಂತ ಖುಷಿಯಾಗಿ. ನನಗೆ ಉಡುಪಿಯಲ್ಲಿ ಯಾರ್ದೋ ಜೊತೆ ಮಾತಾಡ್ಲಿಕ್ಕಿತ್ತು, ಏನೋ ಒಂದು ಬಿಸ್ನೆಸ್ ಡೀಲ್ ಮಾತಾಡ್ಲಿಕ್ಕಿತ್ತು. ನಾನು ನಿರೀಕ್ಷಿಸಿದಕ್ಕಿಂತ 10 ಪಟ್ಟು ಜಾಸ್ತಿ ಬಿಸ್ನೆಸ್ ನನಗೆ ಸ್ಯಾಂಕ್ಷನ್ ಆಯಿತು. ನಾನು ಈ ಖುಷಿಯಲ್ಲಿ ನಾನು ಗಾಡಿ ಕೈಯಲ್ಲಿ ತಗೊಂಡಿದ್ದೆ, ನಾನು ಇಲ್ಲಿ ಇರಲಿಲ್ಲ, ಭೂಮಿ ಮೇಲೆ ಇರಲಿಲ್ಲ, ಆ ಥರ ಹೋಗ್ತಾ ಇದ್ದೆ. ಈ ಒಂದು ಏನು ಹೇಳ್ತೆ ಎಕ್ಸೈಟ್ಮೆಂಟಲ್ಲಿ ಗಾಡಿ ಓಡಿಸ್ತಿದ್ದೇನೆ. ರಸ್ತೆಯಲ್ಲಿ ಹೊಂಡನೂ ಕಾಣಲಿಲ್ಲ, ಏನು ಕಿರಿಚಿದ್ದು ಮಾತ್ರ ನನಗೆ ಇವಾಗಲೂ ನೆನಪಿದೆ. ಆಮೇಲೆ ತಗೊಂಡೋಗಿ ಇದಕ್ಕೆ ಏನದು ಕಂಬಕ್ಕೆ ತಗೊಂಡೋಗಿ ಹೊಡೆದೆ. ಆಮೇಲೆ ಮಿಕ್ಕಿದ್ದೆಲ್ಲ ಪ್ರಜ್ಞೆ ಇಲ್ಲದ ಒಂದು ಲೋಕಕ್ಕೆ ಹೋಗ್ಬಿಟ್ಟು 15 ದಿವಸದ ನಂತರ ಹುಷಾರಾಗ್ಬಿಟ್ಟು ಬಂದ ಒಂದು ಕತೆ. ಇವಾಗಲೂ 3 ಪ್ಲೇಟ್ ಹಾಕ್ಕೊಂಡಿದ್ದೇನೆ. ಪ್ರಾಯಶಃ ಈ ಸುರಕ್ಷತೆಯ ಬಗ್ಗೆ ಮಾತಾಡಲಿಕ್ಕೆ ಬಹುಶಃ ನನ್ನಷ್ಟು ಯೋಗ್ಯ ವ್ಯಕ್ತಿ ಬೇರೆ ಇಲ್ಲ ಅಂತ ಭಾವಿಸ್ತೇನೆ ನಾನು. ಯಾಕಂದರೆ ನಾನು ಬಹಳಷ್ಟು ಸುರಕ್ಷತೆ ಬಗ್ಗೆ ತರಬೇತಿ ಮಾಡಿದ್ದೇನೆ. ಈ ವೇದಿಕೆಯಲ್ಲೇ ಒಂದು 2 ವರ್ಷದ ಮೊದಲು ಸುರಕ್ಷತೆಯ ಬಗ್ಗೆ 1 ಗಂಟೆ ತರಬೇತಿ ಕೂಡ ಮಾಡಿದ್ದೇನೆ. ಸೊ ನಾನು ಹೇಳುವಂಥದ್ದು ಇದು ಈ ರೀತಿಯಲ್ಲಿ ನಾವು ಮೊದಲನೇದಾಗಿ ನಮ್ಮ ಮನಸ್ಸಿದೆಯಲ್ಲ, ಮನಸ್ಸು ಶಾಂತವಾಗಿರಬೇಕಾದ್ದು ಬಹಳ ಮುಖ್ಯ. ನಂತರ ನಾವು ಏನೇ ಆಗಲಿ, ಒಂದು ವೇಳೆ ಕೆಲವೊಮ್ಮೆ ಆಗುತ್ತೆ, ಟೆನ್ಷನ್ ಆಗುತ್ತೆ, ಎಕ್ಸೈಟ್ ಆಗುತ್ತೆ, ಇಂಥ ಸಂದರ್ಭದಲ್ಲಿ 1 ನಿಮಿಷ ಬದಿಗೆ ನಿಲ್ಲಿಸಿ ಕಣ್ಣು ಮುಚ್ಚಿ ಒಮ್ಮೆ ಡೀಪ್ ಬ್ರೀತ್ ತಗೊಂಡ್ಬಿಟ್ಟು ಮತ್ತೆ ಗಾಡಿ ಓಡಿಸೋದು ಒಳ್ಳೇದು ಅಂತೇಳಿ ನನ್ನ ಸಿನ್ಸಿಯರ್ ಆಗಿರೋ ಒಪಿನಿಯನ್. ಯಾಕಂದರೆ ಒಮ್ಮೆ ಡೀಪ್ ಬ್ರೀತ್ ಮನೋವೈಜ್ಞಾನದಲ್ಲಿ ಹೇಳ್ತಾರೆ, ಒಂದು ಸಲ ಡೀಪ್ ಬ್ರೀತ್ ತಗೊಂಡ ತಕ್ಷಣ ಒಮ್ಮೆ ನಮ್ಮ ಮನಸ್ಸಿನಲ್ಲಿರುವಂಥ ಚಂಚಲತೆ ಇರಲಿ, ಎಕ್ಸೈಟ್ಮೆಂಟ್ ಇರಲಿ, ಒಮ್ಮೆ ಕೂಲ್ ಆಗುತ್ತೆ. ಆ ನಂತರ ಮುಂದೆ ಹೋಗಬೇಕು. ಆ ಎಕ್ಸೈಟ್ಮೆಂಟಲ್ಲಿ ಆಗಲಿ ಟೆನ್ಷನಲ್ಲಿ ಆಗಲಿ ಗಾಡಿ ಓಡಿಸಬಾರ್ದು. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಮದುವೆ ಫಿಕ್ಸ್ ಆದಮೇಲೆ ಹುಡುಗ ರಾತ್ರಿ ಸಂಜೆ 6 ಗಂಟೆ ಮೇಲೆ ಗಾಡಿ ತಗೊಂಡು ಹೊರಗಡೆ ಹೋಗಬಾರ್ದು, ಕೆಟ್ಟ ದೃಷ್ಟಿ ಬೀಳುತ್ತೆ ಅಂತೇಳಿ. ಕೆಟ್ಟ ದೃಷ್ಟಿ ಎಲ್ಲ ಬೀಳೋದು, ಮನಸ್ಸಿನೊಳಗಿನ ದೃಷ್ಟಿ ಚೇಂಜ್ ಆಗಿದೆ ಏನು ಹೇಳ್ತೀನಿ. ಸೊ ಹೀಗೆ ಆನಂತರ ಕ್ಲೈಮೇಟ್ ಚೇಂಜ್, ಕಳಿಸರ್ತಿ ತ್ರಾಸಿಲಿ ಆಗಿರುವಂಥ ಘಟನೆ. ಕ್ಲೈಮೇಟ್ ಇದೆ, ಕಾಣ್ತಾ ಇಲ್ಲ, ರಸ್ತೆ ಕಾಣ್ತಾ ಇಲ್ಲ. ಬೆಳಗಿನ ಜಾವದಲ್ಲಿ ಆದ್ರಂತೂ ಮಂಜಿನಿಂದ ಕಾಣಲ್ಲ. ಆಗ ನಮ್ಮ ಜಾಗೃತಿಯಲ್ಲಿ ನಾವು ಮುಂದುವರಿಸಬೇಕಂತ ಬಹಳ ಮುಖ್ಯ.
ಮತ್ತೆ ಮೆಕ್ಯಾನಿಕಲ್ ಗಾಡಿ ಯಾವುದೇ ಸಂದರ್ಭದಲ್ಲಿ ಗಾಡಿ ಹಾಳಾಗುವಂಥ ಸಂದರ್ಭದಲ್ಲಿ ಹೇಳಕ್ಕಾಗಲ್ಲ. ಟೈರ್ ಯಾವ ಸಂದರ್ಭದಲ್ಲೂ ಬೋಲ್ಟ್ ಬಿಚ್ಚಿಬಿಟ್ಟು ಟೈರ್ ಓಡಿ ಹೋಗುವಂಥ, ಅಂದ್ರೆ ನಮ್ಮನ್ನು ಬಿಟ್ಟು ಟೈರ್ ಮುಂದೆ ಓಡಿ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಅಥವಾ ಟೈರ್ ಪಂಚರ್ ಆದ್ರೂ ಸಾಕು ನಮ್ಮ ಗಾಡಿ ಏನೋ ಒಂದೊಂದು ಕಡೆ ಹೋಗೋದಕ್ಕೆ, ಅಥವಾ ಮೆಕ್ಯಾನಿಕಲ್ ಇನ್ನು ಯಾವುದೇ ರೀತಿಯಲ್ಲಿ ಆಗ್ಬೋದು. ಇನ್ನು ಹೇಳಿದ್ರೆ ರಸ್ತೆ ಮೇಲಿನ ಹೊಂಡಗಳು, ಇದ್ರ ಬಗ್ಗೆ ನಮ್ಮ ನೀತಿ ತಂಡದವರು ಇವಾಗ ಹೇಳಿದ ಒಂದು ವಿಚಾರ ನನಗೆ ಎತ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇನೆ. ನಿಜವಾಗಿ ಅದು ಸೀರಿಯಸ್ ಆಗಿ ಮಾತಾಡಬೇಕಂತ ವಿಚಾರ. ಸರ್ಕಾರ ತಮ್ಮ ಕೆಲಸ ತಾವು ಮಾಡಿದ್ರೆ ಅರ್ಧದಷ್ಟು ಸಮಸ್ಯೆಗಳು ಕಡಿಮೆ ಆಗುತ್ತೆ. ಉದಾಹರಣೆಗೆ ಇಚ್ಲಂಪಾಡಿ ಅಂತ ಒಂದು ರಸ್ತೆ ಇದೆ. ಆ ರಸ್ತೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯವನ್ನು ಸೇರಿಸುವಂತ ರಸ್ತೆ. ಆ ಧರ್ಮಸ್ಥಳದಿಂದ ಹೋಗ್ತಾ NH ಅನ್ನು ದಾಟಿಕೊಂಡು ಮುಂದೆ ಶಾರ್ಟ್ಕಟ್ ಅಲ್ಲಿ ಹೋಗುವಂತ ಸುಬ್ರಹ್ಮಣ್ಯಕ್ಕೆ ಹೋಗುವಂತ ರಸ್ತೆ. ಆ ರಸ್ತೆಯ ಪರಿಸ್ಥಿತಿ ನೋಡಿದ್ರೆ ದೇವರಿಗೆ ಪ್ರಿಯ ಆ ನಮೂನೆ ಇದೆ. ಸಾಕಷ್ಟು ರಸ್ತೆಗಳು ಕೂಡ ಇದೆ. ನೀತಿ ತಂಡದ ಇದರಲ್ಲಿ ಕಾರ್ಯಕರ್ತರೆಲ್ಲ ಸೇರಿ ಭಿಕ್ಷಾಟನೆ ಮಾಡಿ ಲೋಕೋಪಯೋಗಿ ಇಲಾಖೆಗೆ ದುಡ್ಡು ಕಳಿಸಿಕೊಟ್ರು. ಆದ್ರೂ ಬಹುಶಃ ದುಡ್ಡು ಸಾಕಾಗಿಲ್ಲ ಅಂತ ಕಾಣುತ್ತೆ. ಈ ಬಜೆಟ್ ಅಲ್ಲೂ ಆ ರಸ್ತೆ ಬಗ್ಗೆ ಪ್ರಸ್ತಾಪ ಇಲ್ಲ. ಅವ್ರ ಕೈಯಲ್ಲಿ ಇನ್ನೊಂದು ಲೋಕೋಪಯೋಗಿ ಇಲಾಖೆಯಲ್ಲಿ ದುಡ್ಡಿಲ್ಲ. ಇಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರೆ ಅರ್ಧದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆದ್ರೆ ರಸ್ತೆ ಸರಿ ಇಲ್ಲ ಅಂತಂದ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಓಡಬಾರ್ದು. ರಸ್ತೆ ಸರಿ ಇಲ್ಲ ಎಂಬುದು ಹೌದು, ಅದಕ್ಕೆ ಸರಿಯಾಗಿ ನಾವು ನಮ್ಮ ಜಾಗೃತಿಯನ್ನು ಸ್ಥಿಮಿತದಲ್ಲಿರಬೇಕು. ನಮ್ಮ ಜಾಗೃತಿ ನಾವು ಮಾಡ್ತಾ ಮುಂದೆ ಹೋದ್ರೆ ಮಾತ್ರ ಇದಾಗುತ್ತೆ. ಯಾಕಂದ್ರೆ ಎಲ್ಲದಕ್ಕೂ ಅಧಿಕಾರಿ ವರ್ಗದನ್ನು ದೂರಕ್ಕಾಗಲ್ಲ. ಆದ್ರೆ ಅವರು ಮಾಡಬೇಕಂತ ಕೆಲಸವನ್ನು ಮಾಡದ ಕಾರಣ ನಾವು ಅವರನ್ನು ದೂರಲೇಬೇಕಾಗುತ್ತೆ. ಆದ್ರೆ ನಮ್ಮ ಆಕ್ಸಿಡೆಂಟಿಗೆ ನಾವು ಹೋಗುವಂತಲ್ಲಿ ಆಗುವಂತ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಅವ್ರನ್ನ ದೂರಕ್ಕಾಗಲ್ಲ ಅಂತ ನನ್ನ ಭಾವನೆ. ಈಗಾಗಲೇ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರೆ ಬಹುಶಃ ನನ್ನಕ್ಕಿಂತ ಇನ್ನೊಬ್ಬ ವ್ಯಕ್ತಿ ಬಹುಶಃ ಯಾರು ಇಲ್ಲ ಈ ಒಂದು ರಸ್ತೆ ಸುರಕ್ಷೆ ಬಗ್ಗೆ ಮಾತಾಡೋದಕ್ಕೆ ಅಂತ. ಯಾಕೆ ಅನುಭವಗಳು ಆಗಿದೆ ಅವರಿಗೆ ಸಾಕಷ್ಟು. ಇನ್ನೊಂದೇನು ಅಂತಂದ್ರೆ ಹಲವಾರು ಬುದ್ಧಿಗಳು ಬರುತ್ತೆ. ಖಂಡಿತ. ಇನ್ನೊಂದೇನು ಅಂತಂದ್ರೆ ಅತಿ ವೇಗ ತಿಥಿ ವೇಗ ಅನ್ನುವಂತ ಒಂದು ಮಾತುಗಳಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಎಷ್ಟು ಅನ್ವಯಿಸುತ್ತೆ ಅಂತಂದ್ರೆ ಇತ್ತೀಚಿನ ಯುವಕರಿಗೆ ಫಾಸ್ಟ್ ಹೋಗುವಂತದ್ದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಇದಕ್ಕೆ ಏನ್ ಹೇಳ್ತೀರಿ? ಇದೆಲ್ಲ ಅವಶ್ಯಕತೆ ಇದೆಯಾ? ಈಗ ಆಕ್ಸಿಡೆಂಟ್ಗಳು 100ಕ್ಕೆ 60% ಆಗುವಂಥದ್ದು ಟೂ ವೀಲರ್ ಹೆಲ್ಮೆಟ್ ಅಂತ ಹೇಳ್ತೀರಲ್ಲ ನೀವು. ಕೆಲವರು ಹೆಲ್ಮೆಟ್ ಅನ್ನು ಇಲ್ಲಿ ಹಾಕಿಕೊಂಡು ಹೋಗ್ತಾರೆ, ತಲೆಗೆ ಹಾಕಲ್ಲ. ಹೆಲ್ಮೆಟ್ ಪೊಲೀಸರು ಕಳೆದ್ರೆ ಅವ್ರ ಎದುರು ನಾವು ಪೊಲೀಸ್ನವರ ತಲೆಗೆ ಹೆಲ್ಮೆಟ್ ಹಾಕ್ತೇವೋ ನಮ್ಮ ಸುರಕ್ಷತೆಗೆ ಹೆಲ್ಮೆಟ್ ಹಾಕ್ತೇವೋ ಅವ್ರಿಗೆ ಗೊತ್ತಿಲ್ಲ. ಕೆಲವರು ಸೀಟ್ನ ಹ್ಯಾಂಡ್ಲೋರಿಗೆ ಕಟ್ಟಿ ಇಡ್ತಾರೆ, ತಲೆಗಂತೂ ಹಾಕಿಕೊಂಡು ಹೋಗೋದಿಲ್ಲ. ಪೊಲೀಸ್ನವರು ಇಲ್ಲಿ ಹಿಡಿದ್ರೆ ಒಂದು 10 ಮೀಟ್ರ್ ಹೋದ್ರು ಪುನಃ ಅದನ್ನು ತೆಗೆದು ಒಳಗಿಟ್ರು. ನಾಚಿಗೆ ಆಗ್ತದಾ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಬರೇ ಫೈನ್ ಕಟ್ಟಲಿಕ್ಕೆ ಬಾರ್ದು, ಅದಕ್ಕೋಸ್ಕರ ನಾವು ಹೆಲ್ಮೆಟ್ ಇಡ್ತೇವೆ. ಮತ್ತು ನಮ್ಮ ಪೊಲೀಸ್ನವರಿಗೆ ಹೇಳಿ ಪ್ರಯೋಜನ ಇಲ್ಲ. ಅವರನ್ನು ನೋಡಿ ಈ ಫಿಲ್ಮ್ಗಳಲ್ಲಿ ಒಂದು ಇದುಂಟು. ಪ್ರತಿಯೊಂದು ಫಿಲ್ಮ್ನಲ್ಲಿ ತೋರಿಸುವಾಗ ನಮ್ಮ ಪೊಲೀಸನವರನ್ನು ಬರೇ ಲಂಚಕೋರ ಹೇಳಿ ತಿಳಿಸ್ತಾರೆ. ಈಗ ಉದಾಹರಣೆಗೆ ಈ ಸಣ್ಣ ಮಕ್ಕಳು ಫಿಲ್ಮ್ ನೋಡೋದಕ್ಕೆ ಪ್ರಾಯ ಇಲ್ಲ, ಕಾನೂನು ತಿಳಿಬೇಕಂತೇನಿಲ್ಲ. ಆದರೆ ಅವನ ತಲೆಯಲ್ಲಿ ಏನಿರ್ತದೆ, ಪೊಲೀಸ್ನವರಿಗೆ 100 ರೂಪಾಯಿ ಕೊಟ್ಟರೆ ಆಯಿತು. ಇನ್ನು ತಂದೆ ತಾಯಿ ಒಟ್ಟಿಗೆ ಹೋಗುವಾಗ ಏನಾದರೂ ಪೊಲೀಸವ್ರು ನಿಲ್ಲಿಸಿದ್ರೆ ಮಗ ತಂದೆಯನ್ನು ಕರೆದು ಹೇಳ್ತಾನೆ, ಅಪ್ಪ ಅವರಿಗೆ 200 ರೂಪಾಯಿ ಕೊಡಿ, ನಾನು ಪಿಕ್ಚರ್ನಲ್ಲಿ ನೋಡಿದ್ದೇನೆ, ಅವರು ತಗೊಳ್ತಾರೆ ಅಂತೇಳಿ. ಅವನು ಮಾಡ್ತಾನೆ. ಪೊಲೀಸ್ನವರು ಬರೇ ಲಂಚಕೋರರಂತೇಳಿ ಫಿಲ್ಮ್ಗಳಲ್ಲಿ ಮಿಸನ್ನು ಬಿಡಬೇಕು. ಅವರಿಗೆ ಒಂದು ಮರ್ಯಾದೆ ಕೊಟ್ಟು ಅವರು ಹೇಳುವ ಮಾತನ್ನು ಕೇಳುವ ರೀತಿ ಬಿಂಬಿಸಬೇಕು. ಈಗ ಪೊಲೀಸ್ನವರು ಅಂತ ಹೇಳಿದರೆ ಅವರು ಈಗ 16 ವರ್ಷದ ಮಕ್ಕಳು ಡ್ರೈವಿಂಗ್ ಮಾಡ್ತಾ ಹೋಗ್ತಾರೆ. ಅವ ಹಿಡಿದ ಕೂಡಲೇ ತಾಯಿಗೆ ಫೋನ್ ಮಾಡ್ತಾರೆ, ಅಮ್ಮ ಹಿಡಿದಿದ್ದಾನೆ, ನನಗೊಂದು 500 ರೂಪಾಯಿ ಕಳಿಸು ಅಂತ. ಅವನಿಗೆ ಕಾನೂನು ಹಿಡಿದಿದೆ, ಅವನ ಲೈಸೆನ್ಸ್ ಇಲ್ಲ, ಅದಿಲ್ಲ, ಅವನಿಗೆ ಗೊತ್ತಿಲ್ಲ. ಆದರೆ ಅಮ್ಮ ನನಗೆ ಹಿಡಿದಿದ್ದಾನೆ, ಅವನಿಗೆ 500 ರೂಪಾಯಿ ಕಳಿಸಿ ನೀನು ಅಂತ. ಎಲ್ಲಿವರೆಗೆ ಮಕ್ಕಳ ಮನಸ್ಸಲ್ಲಿ ಉಂಟು ನೋಡಿ. ಬರೀ 15 ವರ್ಷ ಆದ ಕೂಡಲೇ ಗಾಡಿ ತಗೊಂಡು ಹೋಗ್ತಾರೆ. ಅದು ಆ ಕಾನೂನಲ್ಲಿ ಉಂಟು. ತಂದೆ ತಾಯಿಯವರ ಮೇಲೆ ಕೇಸ್ ಹಾಕಬೇಕು, ಮತ್ತೆ ದಂಡ ಕೂಡ ತುಂಬಾ ರೀತಿಯಲ್ಲಿ ಅದನ್ನು ಬರ್ಲಿಕ್ಕೆ ದಂಡವನ್ನು ಹಾಕಬೇಕು ಅಂತ ಉಂಟು. ಅಲ್ಲ, ಮಗುವನಿಗೆ ಜೈಲಿನಲ್ಲಿ ಹಾಕಿದ್ರೆ ಅಪ್ರಾಪ್ತ ಅಂತ ಹೇಳಾಯ್ತು. ತಂದೆ ತಾಯಿಗೆ ಜೈಲು ಮಾಡಿದ್ರೆ ಅದು ಕೇಳುವುದಿಲ್ಲ. ಮತ್ತೆ ಅವರು ಸಣ್ಣ ಮಕ್ಕಳು ತನ್ನಷ್ಟಕ್ಕೆ ಹೋಗಿ ಅವರು ಏನಾದರೂ ಆಗಿ ಡೆತ್ ಆದರೆ ಆಮೇಲೆ ಕೂಗ್ತಾರೆ, ಆ ರಸ್ತೆ ಹೀಗೆ ಉಂಟು, ಇದಾಯಿತು, ನನ್ನ ಮಗ ಹೋದ ಅಂತೇಳಿ. ಮೊಬೈಲ್ ಈಗ ಯಾರೆಲ್ಲ ಹೇಳ್ತಾರೆ, ಒಂದು ಪ್ರತಿ ನಿಮಿಷಕ್ಕೆ ಮೊಬೈಲ್ನಲ್ಲಿ ಮಾತಾಡಬೇಡಿ, ಓ ಅಲ್ಲಿ ಪೊಲೀಸ್ ಬಂದ ಮೊಬೈಲ್ ಆಫ್ ಮಾಡಿದ್ರು, ಪುನಃ ದಾಟಿದ ಮೊಬೈಲ್. ಯಾರು ಪೊಲೀಸ್ನವನಿಗೆ ಡಿಸ್ಟರ್ಬ್ ಆಗ್ತದಾ? ಇಲ್ಲ, ಅವನಿಗೆ ಡಿಸ್ಟರ್ಬ್ ಆಗಲ್ಲ, ಯಾರಿಗೂ ಡಿಸ್ಟರ್ಬ್ ಆಗಲ್ಲ. ನಿನ್ನ ಮನಸ್ಸು ಕಂಟ್ರೋಲ್ ಇರೋದಿಲ್ಲ, ಹೋಗಿ ಗುತ್ತಿ ಎಲ್ಲ ಬಿಡಿ. ನಡ್ಕೊಂಡು ಹೋಗೋ ಮೊಬೈಲ್ನಲ್ಲಿ ತಂತಿ ಕಂಬಕ್ಕೆ ಬಡ್ದವರಿದ್ದಾರೆ, ವೆಹಿಕಲ್ ಬಿಡಿ. ಹೀಗೆ ಮಾತಾಡ್ತಾ ಹೋಗಿ ಎದುರು ಕಾಣದೆ ಮುಖ ಬಡ್ದುಕೊಂಡವ್ರು ಎಷ್ಟೋ ಮಂದಿ ಇದ್ದಾರೆ. ಆದರೆ ವೆಹಿಕಲ್ನಲ್ಲಿ ಏನಾಗಬೇಕು ಅದು ಕೇಳೋದೇ ಇಲ್ಲ ಯಾರು.
ಅವ್ರು ಹೇಳಿ ಹೇಳಿ ಕಡೆಗೆ ಫೈನ್ ಹಾಕ್ತಾರೆ, ಮೊಬೈಲ್ ತಗೊಂಡಿದ್ರು ಜನರು ಬೊಬ್ಬೆ ಹಾಕ್ತಾರೆ. ಈಗಾಗಲೇ ನೋಡ್ತಾ ಹೋದ್ರೆ ಸಾಕಷ್ಟು ಟೆಕ್ನಾಲಜಿಗಳು ಮುಂದುವರೆದಿದೆ. ಏನೆಲ್ಲ ಒಂದು ಸಂಶೋಧನೆಗಳಲ್ಲಿ ಏನೆಲ್ಲ ಬೇಕಾದರೂ ಕೊಂಡ್ಕೊಳ್ಬೋದು ಅಥವಾ ಏನೆಲ್ಲ ಬೇಕಾದರೂ ಹೊಸದನ್ನು ಬೇಕಾದರೂ ಸೃಷ್ಟಿಸ್ಬೋದು. ಆದರೆ ಒಮ್ಮೆ ಜೀವ ಹೋದರೆ ಅದನ್ನು ಸೃಷ್ಟಿಸೋದಕ್ಕೆ ಆಗೋದಿಲ್ಲ. ಈ ಕುರಿತಾಗಿ ನೋಡ್ತಾ ಹೋದರೆ ಡಿಗ್ರಿ ಕಾಲೇಜವರಿಗೆ ಹೋಗಬೇಕಾದ್ರೆ ಬೈಕ್, ಅವರಿಗೆ ಹುಡುಗರಿಗೆ ಬೈಕ್ ಇರುತ್ತೆ, ಅವರಿಗೂ ಕೂಡ ಲೈಸೆನ್ಸ್ಗಳಾಗಿರುತ್ತೆ, ಓಕೆ ಒಪ್ಕೊಳ್ಳುವಂಥ ವಿಚಾರ. ಇನ್ನು ವಯಸ್ಸಾದವರಿಗೂ ಕೂಡ ಬೈಕ್ ಇರುತ್ತೆ, ಅದನ್ನು ಕೂಡ ಒಪ್ಕೊಳ್ಳುವಂಥ ವಿಚಾರ. ಬಿಸ್ನೆಸ್ ಓರಿಯೆಂಟೆಡಲ್ಲಿ ಬೈಕ್ ಸಿಗುತ್ತೆ, ಅದು ಕೂಡ ಒಪ್ಕೊಳ್ಳುವಂಥ ವಿಚಾರ. ಆದರೆ 15, 14, 13 ವರ್ಷದವರಿಗೆ, 16 ವರ್ಷದವರಿಗೆ, 17 ವರ್ಷದವರಿಗೆ, ಅಪ್ರಾಪ್ತರಿಗೆ ಬೈಕನ್ನು ಕೊಡುವಂಥ ಒಂದು ಅವಶ್ಯಕತೆ ಇದೆಯಾ? ಬಹುಶಃ ಡಿಗ್ರಿ ಕಾಲೇಜವರು ಮತ್ತು ಇನ್ಯಾರೋ ಕೆಲಸಕ್ಕೆ ಹೋಗೋರು ಅವ್ರ ಹತ್ರ ಇರಬೇಕಾದಂಥ ದೊಡ್ಡ ದೊಡ್ಡ ಬೈಕ್ಗಳು ಇವ್ರ ಹತ್ರ ಇರುತ್ತೆ, ಸಣ್ಣ ಸಣ್ಣ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಹತ್ರ ಇರುತ್ತೆ. ಇಂಥ ಒಂದು ಅವಶ್ಯಕತೆಗಳು ಈಗಿನ ಒಂದು ಲೈಫ್ ಸ್ಟೈಲ್ನ ವಯಸ್ಸು ಹುಡುಗರಿಗೆ ಬೇಕಾ ಅಂತ? ಖಂಡಿತವಾಗಿಯೂ ಇಲ್ಲ. ನಾನು ಹೇಳಿದೆ ರಸ್ತೆ ಸುರಕ್ಷತೆ ಬಗ್ಗೆ ಮಾತಾಡಲಿಕ್ಕೆ ನಾನು ಯೋಗ್ಯ ವ್ಯಕ್ತಿ ಅಂತ ಹೇಳಿದೆ. ಇನ್ನೊಂದು ಇದ್ರ ಜೊತೆಗೆ ಸೇರಿಸಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳಿಗೆ ಇವಾಗ 19 ವರ್ಷ, ಮಗನಿಗೆ 18 ತುಂಬ್ತಾ ಇದೆ, 17 ನಡೀತಾ ಇದೆ. ಈವರೆಗೂ ಇಬ್ಬರಿಗೂ ನಾನು ಬೈಕ್ ಮುಟ್ಟೋದಕ್ಕೆ ಬಿಟ್ಟಿಲ್ಲ. ಸ್ಕೂಟರ್ ಇದೆ 2 ಸ್ಕೂಟರ್ ಇದೆ ಮನೆಯಲ್ಲಿ, ಮುಟ್ಟೋದಕ್ಕೆ ಬಿಟ್ಟಿಲ್ಲ. ಮಗಳು 15 ವರ್ಷದ ಪ್ರಾರಂಭ ಮಾಡ್ತಾ ಇದ್ಲು, ಅಪ್ಪ ನನಗೆ ಬೇಕು, ಗಾಡಿ ಬೇಕು. ನಾನು ಹೇಳಿದೆ 18 ಆಗಲಿ 18 ಹತ್ರ ಬರೋ ಕುಣಿತಾ ಇದ್ಲು. 18 ಆದ ತಕ್ಷಣ ನನಗೆ ಬರೋ ತಿಂಗಳಿಂದ ನನಗೆ ಗಾಡಿ ಓಡಿಸ್ಬೋದು ಅಂತ. ಆ ನಂತರ ಹೇಳಿದೆ, ನೀನು ಫಸ್ಟಿಗೆ ಸ್ಟ್ಯಾಂಡ್ ಹಾಕ್ಲಿಕ್ಕೆ ಕಲಿ, ಆ ನಂತರ ಗಾಡಿ ಕಲಿಸ್ತೀನಿ ಅಂತ. ಇವತ್ತಿಗೆ ಅವಳಿಗೆ ಸ್ಟ್ಯಾಂಡ್ ಹಾಕ್ಲಿಕ್ಕೆ ಆಗಿಲ್ಲ, ನಾನು ಕಲಿಸಿಲ್ಲ. ನೀನಷ್ಟೇ, ಯಾಕಂದ್ರೆ ಅರ್ಥಾತ್ ಗಾಡಿ ತಗೊಂಡು ಹೋಗ್ಲಿಕ್ಕೆ ಕೆಪಾಸಿಟಿ ಆದ ನನಗೆ, ನನ್ನ ಪ್ರಕಾರ ಏಜ್ ಆಗಿದೆ ಅವಳಿಗೆ, ಆದರೆ ಗಾಡಿ ಮೇಲೆ ಕಂಟ್ರೋಲ್ ತಗೊಳ್ಳುವಂಥ ಕೆಪಾಸಿಟಿ ಇನ್ನೂ ಅವಳಿಗೆ ಬಂದಿಲ್ಲ. ನೀನು ಡೈರೆಕ್ಟ್ ನೇರವಾಗಿ ಗಾಡಿ ಒಂದು ಸಲ ಇನ್ನು ಒಬ್ಬಳಾಗಿ ಮೇನ್ ಸ್ಟ್ಯಾಂಡಲ್ಲಿ ಹಾಕಿ ತೋರಿಸು, ನಿನಗೆ ನೆಕ್ಸ್ಟ್ ಡೇ ಎಲ್ಲೆಲ್ಲರೂ ಮಾಡಿಕೊಟ್ಟು ಗಾಡಿ ಕಲಿಸ್ತೀನಿ ಅಂತ ಹೇಳಿದ್ದೇನೆ. ಮಗನಿಗೂ ಇನ್ನು ಸೆಕೆಂಡ್ PUC ಓದ್ತಿದ್ದೇನೆ, ಮಗನಿಗೂ ಮುಟ್ಟೋಕೆ ಬಿಟ್ಟಿಲ್ಲ. 18 ಆಗಿದೆ, ನಾನು ಗಾಡಿ ಮುಟ್ಟೋಕೆ ಕೊಡಲ್ಲ ಅಂತೇಳಿ. ಹಾಗಾಗಿ ನಾನು ಎಲ್ಲ ಪ್ಯಾರೆಂಟ್ಸಿಗೆ ನನ್ನ ಸಲಹೆ, ದಯವಿಟ್ಟು ಮಕ್ಕಳಿಗೆ ಗಾಡಿ ಮುಟ್ಟೋದಕ್ಕೆ ಬಿಡಬೇಡಿ. ನಾನು ನೋಡಿದ್ದೀನಿ 15 ವರ್ಷದ ಮಕ್ಕಳು, 12 ವರ್ಷದ ಮಕ್ಕಳು ಗಾಡಿ ತಗೊಂಡು ಹೋಗೋದನ್ನು ನೋಡಿದ್ದೇನೆ. 12 ವರ್ಷ ಬೇಡ, ಉಡುಪಿಯಲ್ಲಿ ಒಬ್ಬರು ಬಹಳ ಒಂದು ಹೆಸರುವಾಸಿಯಾದ ಒಬ್ಬರು ವ್ಯಕ್ತಿಯ ಮನೆಗೆ ನಾನು ಇತ್ತೀಚೆಗೆ ಒಂದು 4-5 ತಿಂಗಳ ಮೊದಲು ಹೋಗಿದ್ದೆ. ಮನೆಗೆ ಹೋಗುವಾಗ 6ನೇ ಕ್ಲಾಸಿನ ಮಗ ಅವರ ಗಾಡಿ ತಗೊಂಡ್ಬಿಟ್ಟು ಓಡಿಸಿ ತಗೊಂಡೋಗಿ ಅಲ್ಲಿ ಬಿಟ್ಟು ಸಣ್ಣ ಪುಟ್ಟ ಗಾಯ ಆದರು. ಅವತ್ತೇ ನಾನು ಹೇಳಿದೆ, ಸರ್ ಇಲ್ಲ ಏನಾಗಲ್ಲ, ಅವನಿಗೆ ಗೊತ್ತಿದೆ ಏನು ಮಾಡಬೇಕು ಅಂತ. ನಾನು ಹೇಳುವಂಥದ್ದು ಇಷ್ಟೇ. ಬಹುಶಃ ಗೊತ್ತಿಲ್ಲ ಆ ವ್ಯಕ್ತಿ, ಬಹುಶಃ ಇವಾಗ ನಮ್ಮ ಟಿವಿಯನ್ನು ನೋಡ್ತಾ ಇದ್ರು ನೋಡ್ಬೋದು, ಗೊತ್ತಿಲ್ಲ. ಆದರೂ ನನ್ನ ಸಲಹೆ ಏನು ಅಂತ ಹೇಳಿದರೆ, ಪ್ರಾಯ 18 ವರ್ಷ ಸರ್ಕಾರದ ಕಾನೂನು ಏನಿದೆ ಅದು ಆಗದೆ ಯಾರಿಗೂ ಗಾಡಿ ಕೊಡುವಂಥ ಒಂದು ಸಾಹಸ ಕೈ ಹಾಕಬೇಡಿ ಎಂಬ ಒಂದು ಸಲಹೆ ಇದೆ. ಆಮೇಲೆ ಹೇಳಿದರೆ ಅತಿವೇಗ ತಿಥಿವೇಗ ಅಂತ ಇದೆ. ಹಾಗೆ ಅದಕ್ಕೆ ಜೊತೆಗೆ ನಿಧಾನವಾಗಿ ಹೋಗಿ, ಇಲ್ಲದ್ರೆ ನಿಧನರಾಗಿ ಹೋಗುವಿರಿ ಅಂತ ಒಂದು ಬಹಳಷ್ಟು ನಾವು ನೋಡ್ತಾ ಇದ್ದೇವೆ. ಡೊನೇಟ್ ಬ್ಲಡ್ ಬಟ್ ನಾಟ್ ಆನ್ ದ ರೋಡ್ಸ್ ಅಂತ ಬಹಳಷ್ಟು ನಾವು ಕೇಳ್ತಾ ಇದ್ದೇವೆ. ಇದೆಷ್ಟು ಕೇಳಿದ್ರೂ ಪ್ರಯೋಜನ ಇಲ್ಲ. ವೇರ್ ಹೆಲ್ಮೆಟ್ ಅವಾಯ್ಡ್ ಹೆಲ್ಮೆಟ್ ಅಂತ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಸರ್. ಗಾದೆ ಮಾತುಗಳು ಇದು ಕೇವಲ ಒಂದು ಪ್ರಾಸಗಳು ಬರುತ್ತೆ, ನಗಾಡ್ಲಿಕ್ಕೆ ತುಂಬಾ ಚಂದ ಆಗಿರುತ್ತೆ. ಮತ್ತೆ ಅದನ್ನು ಬಿಟ್ಕೊಂಡು ಏನು ಒಂದು ಫ್ಯಾಮಿಲಿಯೇ ಹೋಯ್ತಲ್ಲ, ಹೌದು, ಬರೇ ಸ್ಪೀಡ್ ನಲ್ಲಿ ಅದು ಕೂಡ ಹೌದು. ಮತ್ತೆ ಇವರೊಂದು ಹೆಲ್ಮೆಟ್ ಹೇಳಿದಾಗ ನನಗೆ ಇವಾಗ ನಾನು ಮಣಿಪಾಲ್ ಪೊಲೀಸ್ ಸ್ಟೇಷನಲ್ಲಿ ನಾನು ಈಗ ಈ ಬಗ್ಗೆ ಸ್ವಲ್ಪ ಮಾತಾಡ್ಬಿಟ್ಟು ಬಂದೆ. ಆವಾಗ ಮಣಿಪಾಲ್ದ ಹೆಡ್ ಕಾನ್ಸ್ಟೇಬಲ್ ಒಬ್ರು ಒಂದು ಎಕ್ಸಾಂಪಲ್ ಕೊಟ್ಟರು. ಪೊಲೀಸ್ ನೋಡಿದ ತಕ್ಷಣ ವೆಹಿಕಲ್ ಅಲ್ಲಿ ಅಂದ್ರೆ ಹೆಲ್ಮೆಟ್ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಪೊಲೀಸರು ನೋಡಿದ ತಕ್ಷಣ ಹೆಲ್ಮೆಟ್ ಹಾಕ್ಲಿಕ್ಕೆ ಹೊರಟ. ಹೆಲ್ಮೆಟ್ ಹಾಕಿದಾಗ ಆ ಗಡಿಬಿಡಿಯಲ್ಲಿ ಉಲ್ಟಾ ಹಾಕ್ಬಿಟ್ಟ ತಗೊಂಡೋಗಿ ಹೊಡೆದ ಸ್ಪಾಟ್ ಇತ್ತು. ಇಂಥ ಎಕ್ಸಾಂಪಲ್ಸ್ ಅವರೇ ಹೇಳಿದ್ ನನಗೆ. ಇವಾಗ ಇಂಥ ಎಕ್ಸಾಂಪಲ್ಸ್ ಕೆಲವು ನಡೆದಿದೆ. ಹಾಗಾಗಿ ಈ ಹೆಲ್ಮೆಟ್ ಯಾಕಾಗಿರುವಂಥದ್ದು, ದುಡ್ಡು ಕೊಟ್ಟು ತಗೊಳ್ತೀವಿ ನಾವು, ತಗೊಂಡ ನಂತರ ನಾವು ಬಾಕ್ಸ್ ಒಳಗೆ ಇಟ್ಕೊಳ್ಳೋತಿರೋದಾ? ಮತ್ತೆ ಇನ್ನೊಂದಿದೆ, ಮುಂದೆ ನಾನು ಹಾಕೊಂಡ್ರೆ ಸಾಕು, ಹಿಂದೆ ಇರೋ ನನ್ನ ಹೆಂಡತಿ ಹಾಕೋಬೇಕಾಗಿಲ್ಲ, ಅಥವಾ ಹಿಂದೆ ಇರೋ ನನ್ನ ಮಕ್ಕಳು ಹಾಕೊಳ್ಬೇಕಾಗಿಲ್ಲ ಅಂತ. ನನ್ನ ಪ್ರಶ್ನೆ, ನಿನ್ನ ಜೀವ ಮಾತ್ರ ಬೆಲೆನಾ? ನಿನ್ನ ಹೆಂಡತಿ ಜೀವಕ್ಕೆ ಬೆಲೆ ಇಲ್ವಾ? ನಿನ್ನ ಮಕ್ಕಳ ಜೀವಕ್ಕೆ ಬೆಲೆ ಇಲ್ವಾ? ಒಂದು ವೇಳೆ ಹೋಗ್ತಾ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಪೊಲೀಸ್ ಕೈಯಿಂದ ತಪ್ಪಿಸ್ಕೊಳ್ಬಹುದು. ಒಂದು ಹೆಲ್ಮೆಟ್ ಇದೆ, ಅವ್ರು ಬಿಟ್ಟು ಬಿಡ್ತಾರೆ. ನಿಜವಾಗಿ ಇಬ್ಬರಿಗೂ ಹೆಲ್ಮೆಟ್ ಬೇಕು ಅಂತ ಇದೆ, ಆದ್ರೆ ಒಂದು ಹೆಲ್ಮೆಟ್ ಇದೆ, ಹೋಗ್ಲಪ್ಪ ಎಷ್ಟು ಕೇಸ್ ಹಾಕು ಅಂತ ಬೈತಾ ಬಿಟ್ಬಿಡ್ತಾರೆ. ಆದ್ರೆ ಒಂದು ವೇಳೆ ಆಕ್ಸಿಡೆಂಟ್ ಆದ್ರೆ ನಿನ್ ತಲೆ ಏನು ಉಳಿಯುತ್ತೆ? ನಿನ್ ಕಣ್ಣು ಮುಂದೆನೆ ನಿನ್ನ ಹೆಂಡತಿನ ನಿನ್ನ ಮಗಂದ ತಲೆ ಚಚ್ಚಿ ಹೋದ್ರೆ ನೀನು ಅದನ್ನ ನೋಡೋದು ಬೇಡವಾ? ಸೊ ಇಬ್ರು ಹೆಲ್ಮೆಟ್ ಹಾಕ್ಬೇಕು ಅಂತ ನಿಯಮ ಇದ್ರೆ ಅದನ್ನ ಇಬ್ರು ಪಾಲನೆ ಮಾಡಬೇಕು. ಅದು ನನ್ನ ಸಲಹೆ. ಆಮೇಲೆ ಈಗ ಅವಾಗ ನೀತಿ ತಂಡದ ಜಯನ್ ಅವರು ಹೇಳುವಾಗ CC ಕ್ಯಾಮೆರಾಗಳ ಬಗ್ಗೆ ಹೇಳಿದ್ರು. ನಿಜವಾಗಿ ನಾನೇ ಮಾತಾಡ್ಬೇಕು ಅಂತಿದ್ದೆ. ಎಸ್ ಸರ್. ಇವಾಗ ಅದೇ ಮಣಿಪಾಲ್ ಪೊಲೀಸರದ್ದು ಅದು ಒಂದು ಒಪಿನಿಯನ್ ಇದೆ. ಏನು ಅಂತ ಹೇಳಿದ್ರೆ, CC ಕ್ಯಾಮೆರಾಗಳಲ್ಲಿ ಇವಾಗ ಬಹಳಷ್ಟು ಟೆಕ್ನಾಲಜಿಗಳು ಬಂದಿದೆ.
ನಂಬರ್ ಪ್ಲೇಟ್ಗಳನ್ನು ಅಲ್ಲಿಂದಲೇ ಗ್ರಹಣ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಸವಾರನ ಸ್ಪೀಡನ್ನು ಕೂತಲೇ ನೋಡೋಕ್ಕಾಗುತ್ತೆ, ಅಥವಾ ಇನ್ನು ಅದರ ಯಾವ ಒಂದು ರೀತಿಯಲ್ಲಿ ಗಾಡಿ ಓಡಿಸೋದನ್ನು ನೋಡೋಕ್ಕಾಗುತ್ತೆ, ಹೆಲ್ಮೆಟ್ ಹಾಕಿದ ಎಲ್ಲ ನೋಡ್ಲಿಕ್ಕಾಗುತ್ತೆ. ಒಬ್ಬರ ಗಾಡಿ ಇನ್ನೊಬ್ಬರು ತಗೊಂಡೋದ್ರೆ ನಿಮ್ಮ ಗಾಡಿ ನಾನು ತಗೊಂಡ್ಬಂದ್ರು ತಪ್ಪು ಮಾಡಿದ್ರೆ ನೋಟಿಸ್ ನಿಮಗೆ ಬರುತ್ತೆ, ಯಾಕಂದ್ರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಇದೆ. ಹಾಗೆ ಈ ಪೊಲೀಸರಿಗೆ ಇದಕ್ಕೆ ಬೇಕಾದ ಒಂದು ಆ್ಯಪ್ ಕೊಟ್ಟರೆ ಭಾರತದಾದ್ಯಂತ ಇರೋ ವೆಹಿಕಲ್ಸ್ಗಳ ನಂಬರ್ಗಳನ್ನು ಹಾಕಿದ ತಕ್ಷಣ ಆ ನಂಬರ್ ಐಡೆಂಟಿಫೈ ಮಾಡಿ ಡೈರೆಕ್ಟಾಗಿ ನೋಟಿಸ್ ಹೋಗುವಂಥ ಆ್ಯಪ್ಗಳನ್ನು ಕೊಟ್ಟು ಅಲ್ಲಲ್ಲಿ ಮೊಬೈಲ್ ಕ್ಯಾಮ್ರಾ ಇದು ರಸ್ತೆ ಮೇಲೆ ಕ್ಯಾಮ್ರಾಗಳನ್ನು ಇಡಬೇಕು. ಏನಿಲ್ಲ ಅಂದೊಂದು ಪ್ರತಿ 3 ಕಿಲೋಮೀಟ್ರಿಗೆ ಒಂದು ಕಡೆ ಕ್ಯಾಮ್ರಾಗಳನ್ನು ಇಡಬೇಕು. ಆವಾಗ ಏನಾಗುತ್ತೆ, ಅಟ್ಲೀಸ್ಟ್ ಇವಾಗಾದರೆ ಪೊಲೀಸರ ಭಯದಿಂದ ಹಾಕೊಳ್ಳೋದಿರ್ಬೋದು, ಆಮೇಲೆ ಕ್ಯಾಮ್ರಾದ ಭಯದಿಂದ ಹಾಕೊಳ್ಳೋ ಏನು ಮಾಡೋಕ್ಕಾಗಲ್ಲ, ಸಿಕ್ಕಾಕೊಳ್ತೇವೆ. ಸೊ ಇದೊಂದನ್ನು ಸರ್ಕಾರದಲ್ಲಿ ನಾವು ಕೋಟ್ಯಂತರ ಟ್ಯಾಕ್ಸ್ ಕಟ್ತೀವಿ, ಕೋಟ್ಯಂತರ. ಅದ್ರ ಜೊತೆಗೆ ಇಲ್ಲಿ ಟೋಲ್ ಅಂತ ಹೇಳಿ ಅದೊಂದು ಅಷ್ಟು ಕಲೆಕ್ಷನ್. ಟೋಲ್ ಮಾಡೋದು ಯಾರೋ ಖಾಸಗಿಯವರಿಗೆ ಹೋಗುತ್ತೆ ಬಿಡಿ, ಆದರೂ ಅವರಷ್ಟೊಂದು ಕಾಂಟ್ರಾಕ್ಟ್ ತಗೊಂಡಿರ್ತಾರೆ. ಇಷ್ಟು ದುಡ್ಡು ನಾವು ರಸ್ತೆಯ ಮೇಲೆ ಇಷ್ಟು ತೆರಿಗೆ ನಾವು ಕಟ್ಟುವ ಸರ್ಕಾರ ಇದನ್ನೆಲ್ಲ ಗಮನಿಸಿದ್ರೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲವನ್ನೂ ಜನರ ಮೇಲೆ ದೂರುವುದು ಸರ್ಕಾರದ ಚಾಳಿ ಆಗಿಬಿಟ್ಟಿದೆ, ಸರ್ಕಾರದ ಮೇಲೆ ದೂರುವಂಥದ್ದು ಜನರ ಚಾಳಿ ಆಗಿಬಿಟ್ಟಿದೆ. ಪರಸ್ಪರ ಕೆಸರೆರಚಿಕೊಳ್ಳೋದು ಬಿಟ್ಟರೆ ತಮ್ಮ ಸುರಕ್ಷತೆಯನ್ನು ಯಾರು ನೋಡಲ್ಲ. ಸರ್ಕಾರ ಅವರಿಗೆ ಅವರ ಏನು ಆಶ್ವಾಸನೆಗಳು, ಈಗ ಇನ್ನೇನು ಎಲೆಕ್ಷನ್ ಬರ್ತಾ ಇದೆ, ಮಹಾಚುನಾವಣೆ ಬರ್ತಾ ಇದೆ, ಇವಾಗ ಬರುತ್ತೆ ನಿಮ್ಮ ಮನೆ ಬಾಗಿಲಿಗೂ CC ಕ್ಯಾಮರಾ ಹಾಕ್ತೇವೆ ಅಂತ ಬರ್ತಾರೆ, ನಿಮ್ಮ ಟಾಯ್ಲೆಟ್ ಒಳಗೂ CC ಕ್ಯಾಮರಾ ಹಾಕ್ತೇವೆ ಅಂತ ಹೇಳ್ಕೊಂಡು ಬರ್ತಾರೆ, ಇವಾಗ ಆಶ್ವಾಸನೆ ಹಿಡ್ಕೊಂಡು ಬರ್ತಾರೆ. ಇವರು ಮೊದಲು ಕೊಟ್ಟಿರೋ ಆಶ್ವಾಸನೆಗಳನ್ನು ಈಡೇರಿಸಲಿ, ಆ ನಂತರ ಮುಖ್ಯ ಉಳಿದ ಕೆಲಸವನ್ನು ಇನ್ನೊಂದು ಆಶ್ವಾಸನೆ ಹಿಡ್ಕೊಂಡು ಬರಲಿ ಅವರು. ಯಾಕಂದ್ರೆ ರಸ್ತೆಯಲ್ಲಿ ಏನೇನು ಬೇಕು ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡು ಬರಲಿ. ಸರ್ಕಾರ ಕೊಟ್ಟಿರೋ ಆಶ್ವಾಸನೆಗಳನ್ನು ಈಡೇರಿಸಿಕೊಂಡು ಅವರು ಕೊಟ್ಟ ಕೆಲಸವನ್ನು ಚೆನ್ನಾಗಿ ಮಾಡಿಬಿಟ್ಟು ಚೆನ್ನಾಗಿ ಎಲ್ಲವನ್ನು ಮಾಡಿಕೊಳ್ಳಿ. ಆವಾಗ ಏನಾಗುತ್ತೆ, ನಮಗೂ ಏನಾಗುತ್ತೆ, ನಮ್ಮ ಸರ್ಕಾರದ ಕೊಟ್ಟಿರೋ ಕಾನೂನುಗಳನ್ನು ಪಾಲಿಸಬೇಕು ಅಂತ ಭಾವನೆ ಇದೆಯಲ್ಲ ಜನರಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಇವಾಗ ಚೆನ್ನಾಗಿರೋ ರಸ್ತೆಯಲ್ಲಿ ಓಡಿಸುವಾಗ ಬಹಳಷ್ಟು ಜಾಗ್ರತೆ ಮಾಡಿರ್ತಾರೆ. ಈ ತರ ಹಾಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ವಿರಾಮದ ನಂತರ ಮತ್ತೆ ಮಾತಾಡ್ತೇನೆ. ವೀಕ್ಷಕರೇ, ನೀವೇ ನೋಡ್ತಾ ಇರೋ ಹಾಗೆ ಒಂದು ರಸ್ತೆ ಸುರಕ್ಷತೆ ವಿಚಾರವಾಗಿ ಮಾತಾಡ್ತಾ ತಮ್ಮನ್ನ ತಾವು ಹೇಗೆ ಸುರಕ್ಷತೆಯಿಂದ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರಗಳು ಕೂಡ ಬಂತು. ಅದೇ ರೀತಿಯಲ್ಲಿ ಅಪಘಾತವನ್ನು ಹೇಗೆ ತಡಿಬಹುದು, ಅದರಿಂದ ಒಂದು ಮಾನಸಿಕ ಸ್ಥಿಮಿತವನ್ನು ಹೇಗೆ ಇಟ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಸಾಕಷ್ಟು ಹೇಳಿದ್ರು. ಇನ್ನೂ ಕೂಡ ಸಾಕಷ್ಟು ಮಾತಾಡ್ಲಿಕ್ಕಿದೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಕರೆಂಟ್ ಅಫೇರ್ಸ್ಗೆ ಮತ್ತೆ ಸ್ವಾಗತ. ಈ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ಗಳು ಅವರ ಹಿಂದೆ ಬರ್ತಾ ಇರುತ್ತೆ, ಏನೋ ಒಂದು ಕಷ್ಟದಲ್ಲಿರ್ತಾರೆ, ಇನ್ಯಾರೋ ಒಬ್ಬರು ಇನ್ನೇನು ಸಾಯುವಂಥ ಒಂದು ಪರಿಸ್ಥಿತಿಯಲ್ಲಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರಿಗೆ ದಾರಿಯನ್ನು ಬಿಡದೆ ಹೋಗುವಂಥ ಒಂದು ಅದೆಷ್ಟೋ ಜನ ವಾಹನ ಸವಾರರು ಕೂಡ ಇದ್ದಾರೆ. ಅವರ ಕುರಿತಾಗಿ ಏನು ಮಾಡಬೇಕು, ಅವರು ಹೇಗೆ ಎಚ್ಚೆತ್ತುಕೊಳ್ಬೇಕು, ಮತ್ತು ಈ ಒಂದು ಆ್ಯಂಬುಲೆನ್ಸ್ಗೆ ದಾರಿ ಬಿಡುವ ನಿಟ್ಟಿನಲ್ಲಿ ಯಾವ ರೀತಿ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕು ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ವಿಚಾರವಾಗಿ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗ್ತೇನೆ. ಈಗಾಗಲೇ ಹೇಳಿರುವ ಹಾಗೆ ಆ್ಯಂಬುಲೆನ್ಸ್ ಬರ್ತಾ ಇರುತ್ತೆ ಹಿಂದ್ಗಡೆಯಿಂದ, ಆದರೆ ಇಲ್ಲಿ ಈ ಕಡೆ ಬೈಕ್ನಲ್ಲೋ ಅಥವಾ ಕಾರ್ನಲ್ಲೋ ಹೋಗ್ತಾ ಇದ್ದವರು ಸೈಡೇ ಬಿಡುವಂತ ಒಂದು ಕ್ರಮಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಿದೆ. ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಯಾರು ಬಿಡುವಂತ ಒಂದು ಕೆಲಸ. ಮಂಗಳೂರಿನಲ್ಲಿ 5 ನಿಮಿಷ ಹಾರ್ನ್ ಬಡ್ದು ಕಡೆಗೆ ಬೇರೆ ಎಲ್ಲೇ ಒಂದು ಇದಕ್ಕೆ ಜಂಪ್ ಮಾಡಿಕೊಂಡು ಬೇರೆ ದಾರಿಯಲ್ಲಿ ಹೋದ. ಆದರೆ ನಿಂತ ಬಸ್ಸುಗಳು ಅಲ್ಲೇ ಇದೆ, ಮುಂದೆ ಹೋಗ್ಲಿಕ್ಕೂ ಆಗುದಿಲ್ಲ, ಒಂದು ಸೈಡ್ ಕೊಡುವ ಕೆಲಸವನ್ನು ಮಾಡಲಿಲ್ಲ. ಆಂಬ್ಯುಲೆನ್ಸ್ನವನೇ ಬೇರೆ ಸೈಡ್ಗೆ ಹೋಗಿ ಅಲ್ಲಿಂದ ಹೋಗಿಬಿಟ್ಟ. ಮತ್ತೆ ಇತ್ತೀಚೆಗೆ ಒಂದು ಫ್ಯಾಷನ್ ಆಗಿದೆ, ನಮ್ಮ ಜನಪ್ರತಿನಿಧಿಗಳು ಅವರ ಕಾರು ಆಕ್ಸಿಡೆಂಟ್ ಆಗೋದು. ಮೊನ್ನೆ ಒಂದಾಯ್ತು, ಒಂದಾದ ಕೂಡಲೇ ಮತ್ತೊಬ್ರು ರೆಡಿ ಅವರು ಮಾಡಿಬಿಟ್ರು, 2 ಆಯ್ತು MLAಗಳು. ಯಾಕೆ ಈ ತರ ಎಲ್ಲ ಆಗ್ತಾ ಇದೆ ಅಂದ್ರೆ ಅವರಿಗೆ ಆಕ್ಸಿಡೆಂಟ್ ಅದು ಆಗ್ತದೆ, ನಮ್ಗೇನು ಕಾನೂನು ನಡೆಯುವುದಿಲ್ಲ ಅಂದ್ರೆ ಅವರಿಗೆ ಕೇಸಿನ ಕಾನೂನಿನ ಹೆದರಿಕೆ ಇಲ್ಲ. ಯಾಕಂದ್ರೆ ಕೇಸ್ ಮಾಡ್ಲಿ, ಅದು ಹೋಗ್ತದೆ, ನನ್ನ ಮೊಮ್ಮಗ ದೊಡ್ಡದಾಗುವವರೆಗೆ ಆ ಕೇಸ್ ಇರ್ತದೆ ಮತ್ತು ಬಿಟ್ಟು ಹೋಗ್ತದೆ. ಈ ರಾಜಕೀಯದವರ ಮೇಲೆ ಕೇಸ್ ಹಾಕ್ಬಾರ್ದು. ನಾನು ಹೇಳೋದಾದ್ರೆ ಅವ್ರಿಗೆ ಬೇರೆ ಶಿಕ್ಷೆ ಕೊಡಬೇಕು. ಕೇಸ್ ಹಾಕಿದ್ರೆ ಅದು ಕೋರ್ಟಿಗೆ ಹೋಗುದೂ ಇಲ್ಲ, ಅದನ್ನು ಅವ ವಕೀಲನಿಗೆ ಕೆಲಸವೂ ಇಲ್ಲ, ಇವರಿಗೆ ಗೊತ್ತೂ ಇಲ್ಲ. ಒಂದು ಪೆನ್ನಿನ ಇಂಕ್ ಖಾಲಿ ಮಾಡ್ಲಿಕ್ಕೆ ಅಷ್ಟೇ, ಮತ್ತೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಜಡ್ಜ್ನದ್ದು ಒಂದು ತೀರ್ಪು ಕೊಡ್ಲಿಕ್ಕೆ.
ನೋಡಿ, ಈಗ ಉದಾಹರಣೆಗೆ ಸಲ್ಮಾನ್ ಖಾನ್ 12 ವರ್ಷ ತೆಗೆದ್ರು, ಕಡೆಗೆ ಒಂದು ನಯಾ ಪೈಸೆ ಬೆಲೆ ಇಲ್ಲದೆ ಬಿಟ್ಟುಬಿಟ್ರು. ಆ 12 ವರ್ಷ ಹಾಳು ಮಾಡಿದ್ದಕ್ಕೆ ಏನು ಬೆಲೆ ಉಂಟು? ಕೇಸ್ ಏನೇ ಇರಲಿ, 12 ವರ್ಷ ಹಾಳಾಗಿದೆ ಇಲ್ವಾ? ಖಂಡಿತ ಅದಕ್ಕೆ ಬೆಲೆ ಇಲ್ಲ. ಮತ್ತದು ಘೋರ ದುರಂತ. ಅಂತ ಸಂದರ್ಭದಲ್ಲಿ ಅಂತ ಒಂದು ಅಪಘಾತ, ಹಿಟ್ ಅಂಡ್ ರನ್ ಅಂತ ಒಂದು ಕೇಸುಗಳು ಬಹುಶಃ ತಪ್ಪು ಮಾಡಿದ್ರು ಕೂಡ ಒಂದು ಕಡೆ ನೋಡಿ, ಅದೇ ಈಗ ದೊಡ್ಡ ದೊಡ್ಡ ಜನರು ತಪ್ಪು ಮಾಡ್ಲಿಕ್ಕೆ ಹೆದರೋದಿಲ್ಲ. ಸತ್ತ ಏನಿಲ್ಲ, ಅವನಿಗೆ ಏನಾದ್ರು ಕೊಟ್ಟು ಕಳಿಸುವ ಅಂತೇಳಿ. ಮೊನ್ನೆ ಅವ್ರದಲ್ಲಿ ಮತ್ತೊಂದಾಗಿದೆ, ಅವರು ಯಾರೇ ಇರಲಿ, ಪಾಲಿಟಿಕ್ಸ್ ಇರಲಿ, ರಾಜ್ಯ ಎಂಥದೇ ಇರಲಿ, ಆದರೆ ಅವರು ಹೋಗುವಾಗ ಅವರನ್ನು ಕರ್ಕೊಂಡು ಹೋಗ್ಬೇಕಿತ್ತು, ಅವರು ಏನಾದರೂ ವ್ಯವಸ್ಥೆ ಮಾಡಬೇಕಿತ್ತು. ಇದು ಬರೇ ಅವರಷ್ಟಕ್ಕೆ ಅವ್ರು ಹೋಗಿದ್ದು, ಹಾಗೆ ಎಲ್ಲರೂ ಮಾಡಿದರೆ ಹೋಯ್ತಲ್ಲ, ಅವರ ಜೀವಕ್ಕೆ ಬೆಲೆ ಇಲ್ವಾ? ಈಗ ಪಾಪ ರಸ್ತೆಯಲ್ಲಿ ಏನಾದರೂ ಬಾಂಬ್ ಏನಾದರೂ ಆಯಿತು, ಪಾಪದ ಒಂದು ಲೆಕ್ಕ ಇಲ್ಲ. ಎಕ್ಸಿಕ್ಯೂಟಿವ್ ಮತ್ತು ರಾಜಕೀಯ ಅವರ ಹೆಸರು ಇರ್ತದೆ, ಅವರ ಹಿಂದೆ ಓಡುವವರು ಇರ್ತದೆ. ಆದರೆ ಏನಾದರೂ ಪಾಪದವನಿಗೆ ಅಲ್ಲಿ ಡ್ಯೂಟಿ ಮಾಡುವವನಿಗೆ ಯಾವ ಒಂದು ನಯಾ ಪೈಸೆ ಹೆಸರು ಇಲ್ಲ, ಬೆಲೆಯೂ ಇಲ್ಲ. ನಿಮ್ಮ ಪ್ರಕಾರವಾಗಿ 2016 ಒಂದು ಮೋಟಾರು ವಾಹನ ತಿದ್ದುಪಡಿ ಕಾಯ್ದೆಗೆ ಹಸಿರು ನಿಶಾನೆಯನ್ನು ಕೊಡಬೇಕಾ ಸರ್ಕಾರ? ಮಾಡಲೇಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಹೇರಿ ಮಾಡಿದ್ರಾಗ ನಂತರ ಯಾವ ರೀತಿ ಒಂದು ವ್ಯವಸ್ಥೆಗಳು ಆಗತ್ತೆ ಮುಂದಿನ ದಿನಗಳಲ್ಲಿ ಆಗ್ಬೋದು ಅಂತ ನಿಮ್ಮ ಪ್ರಕಾರವಾಗಿ ನಿಮ್ಮ ಒಂದು ಅಭಿಪ್ರಾಯಗಳು? ನನ್ನ ಪ್ರಕಾರ ಆ್ಯಕ್ಚುಲಿ ಆ ಕಾಯಿದೆಯನ್ನು ಕಠಿಣ ಪರಿಶ್ರಮದಿಂದ ಅದನ್ನು ಜಾರಿಗೆ ತಂದ್ರೆ ಒಳ್ಳೇದಾಗುತ್ತೆ, ಖಂಡಿತ ಒಳ್ಳೇದಾಗುತ್ತೆ. ಆದ್ರೆ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ, ಲಾರಿ ಮಾರಕರಾಗ್ಲಿ ಎಲ್ಲ ಸೇರ್ಕೊಂಡು ಬಿಡೋದಿಲ್ಲ. ಆದ್ರೆ ತಂದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ. ಆದ್ರೆ ನಾನು ಹೇಳುವಂತ ಆವಾಗಲೇ ನಾನು ಹೇಳಿದ್ದನ್ನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಇಷ್ಟಪಡೋದೇನು ಅಂತ ಹೇಳಿದ್ರೆ, ವಿಪರೀತ ಪೆನಾಲ್ಟಿ ವಿಧಿಸುವುದರಿಂದ ಸ್ವಲ್ಪ ತಪ್ಪುದಾರಿಗೆ ಮನಸ್ಸು ಟರ್ನ್ ಆಗುವಂತ ಸಾಧ್ಯತೆಗಳೇ ಜಾಸ್ತಿ ಬರಬಹುದು. ಆದ್ರೆ ಇದ್ರ ಜೊತೆಗೆ ಅಲ್ಲಿ CC ಕ್ಯಾಮೆರಾಗಳನ್ನು ಅಳವಡಿಸಿದ ಮೇಲೆ ಅದನ್ನು ಅಳವಡಿಸಿದ್ರೆ ಆಗ ಕೆಲಸ ಆಗುತ್ತೆ. ಮೊದಲು ಮಾಡಬೇಕಾಗಿರೋದು CC ಕ್ಯಾಮೆರಾಗಳನ್ನು ಅಳವಡಿಸಿ ಅಲ್ಲಿ ಡಿಜಿಟಲಿ ರೆಕಾರ್ಡ್ ಆಗಬೇಕು. ಡಿಜಿಟಲಿ ಅವರು ತಪ್ಪು ಮಾಡಿದ್ದು ರೆಕಾರ್ಡ್ ಆಗಿ ಅದಕ್ಕೆ ಇಂತಿಷ್ಟು ಪೆನಾಲ್ಟಿಯಿಂದ ಬೈ ಡಿಫಾಲ್ಟ್ ಕಂಪ್ಯೂಟರ್ಲಿ ಬರುವಾಗ ಆಗುವ ಡಿಜಿಟಲಿ ಪೆನಾಲ್ಟಿ ಬರಬೇಕು. ಆವಾಗ ಏನಾಗುತ್ತೆ, ಆವಾಗ ಏನು ಮಾಡೋಕ್ಕಾಗಲ್ಲ, ಆವಾಗ ಕೆಟ್ಟ ಬುದ್ಧಿ ಬರೋದೇ ಇಲ್ಲ. ಯಾಕಂದ್ರೆ ಕೊಡಕ್ಕಾಗ ಸಾಧ್ಯನೇ ಇಲ್ಲ. ಕಂಪ್ಯೂಟರ್ಲಿ ಬಂದಾಯ್ತು 25,000 ಪೆನಾಲ್ಟಿ, 10,000 ಪೆನಾಲ್ಟಿ ಬಂದಾಯ್ತು. ಒಂದೇ ಗಾಡಿ ಇಟ್ಟು ಹೋಗು, ಇಲ್ಲ ಕೊಟ್ಟು ಹೋಗು, ಎರಡರಲ್ಲೊಂದು. ಅಲ್ಲ, ತಕೊಳ್ಳಿಕ್ಕೆ ಕೊಡ್ಲಿಕ್ಕೆ ಜನ ಸಿಗುದಿಲ್ಲ, ಅಲ್ಲಿ ಸಿಗುದಿಲ್ಲ, ಕಂಪ್ಯೂಟರೈಸ್ಡ್ ಅಲ್ಲ ಎಲ್ಲ. ಮಾಡ್ಬೇಕಂತ ಹೇಳಿ CC ಕ್ಯಾಮೆರಾ ಅಂದ್ರೆ ಏನೆಲ್ಲ ಒಂದು ಇಷ್ಟೆಲ್ಲ ರೀತಿಯಲ್ಲಿ ಟೆಕ್ನಾಲಜಿಗಳು ಇಂಪ್ರೂವ್ಮೆಂಟ್ ಆಗಿದ್ರು ಕೂಡ ಈ ಒಂದು ವಿಚಾರದಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಅಂದ್ರೆ ಕೇವಲ ಎಲ್ಲೆಲ್ಲೋ ಸಂಪೂರ್ಣವಾದ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ CCTV ಇಟ್ಟಿದ್ದಾರೆ ವಿನಃ ಬೇರೆ ಬೇರೆ ಕಡೆಗಳಲ್ಲಿ ಇಡ್ಲಿಲ್ಲ. ಅಂತ ಒಂದು ವ್ಯವಸ್ಥೆಗಳನ್ನ ನೀವು ಹೇಳಿದಾಗೆ ಮಾಡ್ಬೇಕಾಗ ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ಬೇಕಾಗತ್ತೆ. ಎಸ್, ಇನ್ನೊಂದೇನು ಅಂತಂದ್ರೆ ಇನ್ಸೂರೆನ್ಸ್ ಅನ್ನ ಕಟ್ಟದೆ ಗಾಡಿಯನ್ನು ಓಡಿಸುವಂಥದ್ದು. ಇದು ಎಲ್ಲೋ ಒಂದು ಕಡೆಗಳಲ್ಲಿ ಅಪಘಾತ ಆಯಿತು ಅಂತ ಸಂದರ್ಭದಲ್ಲೂ ಕೂಡ ವಿಮೆಗಳು ಸಂಪೂರ್ಣವಾಗಿ ಜಾರಿ ಆಗೋದಿಲ್ಲ, ಅಥವಾ ಇನ್ನೊಂದು ಏನೋ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಅಷ್ಟೆಲ್ಲ ಒಂದು ಇನ್ಸೂರೆನ್ಸನ್ನು ಕಟ್ಟಕ್ಕಾಗದೇ ಇರೋ ನಿಟ್ಟಿನಲ್ಲಿ ಅವರು ಗಾಡಿಯನ್ನು ಓಡಿಸ್ತಾರೆ ಅಂತಂದರೆ ಅವರಿಗೆ ಬೈಕ್ ಯಾಕೆ ಅಂತ. ಖಂಡಿತ ಹೌದು. ಯಾಕಂದರೆ ಆ ಇನ್ಶೂರೆನ್ಸ್ ನೀವು ಹೇಳುವಾಗ ಕೆಲವೊಂದು ಜನರ ಕಡೆಯಲ್ಲಿ ಕೆಲವೊಂದು ಭಾವನೆಗಳು ಬರುತ್ತೆ, ಇದಕ್ಕೆ ಯಾಕಪ್ಪ ಹೋಯ್ತು ವೇಸ್ಟ್ ಅಂತ. ಕಟ್ಟೋದು 1,000 2,000 3,000 ಕಟ್ತಾರೆ ವರ್ಷಕ್ಕೆ, ಅದು ವೇಸ್ಟ್, ವಾಪಸ್ ಸಿಗೋದಿಲ್ಲ ಅಂತ. ಅವ್ರೆ ಏನ್ ಲೆಕ್ಕ ಹಾಕ್ತಾರೆ, ಲೈಫ್ ಇನ್ಶೂರೆನ್ಸ್ ನಲ್ಲಿ ಕಟ್ಟಿದ್ರೆ 20 ವರ್ಷ ಆದ್ಮೇಲೆ ಇಷ್ಟು ಲಕ್ಷ ಆಗಿ ಇಷ್ಟು ಕೋಟಿಯಾಗಿ ವಾಪಸ್ ಸಿಗುತ್ತೆ. ಈ ಬೈಕಿಗೆ ಕಟ್ಟಿದಂತ ಇನ್ಶೂರೆನ್ಸ್ಗಳು ಅಥವಾ ಕಾರಿಗೆ ಕಟ್ಟಿದಂತ ಇನ್ಶೂರೆನ್ಸ್ಗಳು ವೇಸ್ಟ್ ಎಂಬ ಒಂದು ಭಾವನೆ, ಅಥವಾ ಹೆಲ್ತ್ ಇನ್ಶೂರೆನ್ಸ್ಗಳು ವೇಸ್ಟ್ ಎಂಬ ಒಂದು ಭಾವನೆ ಜನರ ಮನಸ್ಸಲ್ಲಿ ಇದೆ. ಅದಿರ್ಬೋದು ಅರ್ಧಕ್ಕರ್ಧ ಜನ ಇನ್ಶೂರೆನ್ಸ್ ಕಟ್ಟೋ. ಯಾಕಂದ್ರೆ 10-15 ವರ್ಷ ಗಾಡಿ ಓಡಿಸಿ ಒಂದು ಸಲವೂ ಅಪಘಾತ ಆಗದೆ ಕಟ್ಟಿದ ಇನ್ಶೂರೆನ್ಸ್ ಎಲ್ಲ ಕಳ್ಕೊಂಡವ್ರು ಬಹಳಷ್ಟು ಜನ ಇದ್ದಾರೆ. ಅವರಿಗೆಲ್ಲ ಅವರನ್ನು ನೋಡಿಯೋ ಅವರಿಗೋ ಯಾಕೆ ಅಂತ ಫೀಲಿಂಗ್ ಇರ್ಬೋದು. ಆದರೆ ಒಂದು ಮಾತು ಹೇಳಲಿಕ್ಕೆ ನಾನು ಮತ್ತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ನನಗೆ ಹೆಲ್ತ್ ಇನ್ಶೂರೆನ್ಸ್ ನಾನು ಅದಕ್ಕಿಂತ ಮೊದಲೇ ಮಾಡಿಸಿದ್ದೆ. 95,000 ರೂಪಾಯಿ ಬಿಲ್ ಆದಾಗ 91,000 ರೂಪಾಯಿ ಇನ್ಶೂರೆನ್ಸ್ ಕಂಪನಿ ನನಗೆ ಕೊಟ್ಟಿದೆ. 4,000 ಮಾತ್ರ ನನಗೆ ಕೈಯಿಂದ ಕಟ್ಟಲಿಕ್ಕೆ ಬಂದಿದೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯಿಂದ. ನಂತರ ಈಗ ನಾನು ವೆಹಿಕಲ್ ಬಗ್ಗೆ ಕೂಡ ಅದನ್ನೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಾನು ಪ್ರತಿ ವರ್ಷ ಕಟ್ತಾ ಇದ್ದೇನೆ, ನನ್ನ ಫ್ಯಾಮಿಲಿಗೋಸ್ಕರ 20,000 ಅಷ್ಟು ಪ್ರತಿ ವರ್ಷ ಕಟ್ತಾ ಇದ್ದೇನೆ. ನನಗೆ ಬೇಕು ಅಂತ ಅಲ್ಲ, ಆದರೆ ಯಾವುದೇ ಸಂದರ್ಭದಲ್ಲಿ ಬೇಕಾದರೆ ಉಪಯೋಗ ಆಗಲಿ ಅಂತ. ಇಲ್ಲಿ ವೆಹಿಕಲ್ ಇನ್ಶೂರೆನ್ಸ್ಗಳು ಕೂಡ ಹಾಗೆ. ಇದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅದು ನಮಗೆ ಮಾತ್ರ ಅಲ್ಲ, ನಮ್ಮಿಂದಾಗಿ ಇನ್ನೊಬ್ಬರಿಗೆ ತೊಂದರೆ ಆದರೆ ಆವಾಗ ನಮ್ಮ ಗಾಡಿಯಲ್ಲಿ ಇನ್ಶೂರೆನ್ಸ್ ಇದೆ, ನಾವು ಕೈ ಕಟ್ಟಿಕೊಂಡು ಹೇಳ್ಬೋದು ನಮ್ಮ ಕಡೆಯಲ್ಲಿ ತಪ್ಪಿಲ್ಲ, ಕೇಸ್ ಮಾಡ್ರಪ್ಪ ಅಂತ. ನಮ್ಮ ಕಡೆಯಲ್ಲಿ ತಪ್ಪು ಇಲ್ಲದಿದ್ರೂ ಸಹಿತ ನಮ್ಮ ಕಡೆಯಲ್ಲಿ DL ಇಲ್ಲ ಅಥವಾ ನಮ್ಮ ಕಡೆಯಲ್ಲಿ ಇನ್ಶೂರೆನ್ಸ್ ಇಲ್ಲ, ನಾವು ತಲೆ ತಗ್ಗಿಸ್ಕೋಬೇಕು. ತಪ್ಪಿಲ್ಲ ಅಂದ್ರು ಸರ್ ಏನಾದರೂ ಮಾಡಿ ಬಿಟ್ಬಿಡಿ ಸರ್, 50 ರೂಪಾಯಿ ಕೊಡ್ತೀನಿ, 500 ರೂಪಾಯಿ ಕೊಡ್ತೀನಿ, ಇದು ಮಾಡಿಬಿಟ್ಟು ಕಾಂಪ್ರಮೈಸ್ ಮಾಡಿ ಅಂತ ತಲೆ ತಗ್ಗಿಸ್ಕೊಳ್ಳುವಂಥ ವ್ಯಾಪಾರ ಆಗುತ್ತೆ. ಆಫ್ಟರ್ ಆಲ್ ಕಟ್ಟೋದೆಷ್ಟು? ಏನು ಹೇಳಿದ್ರೆ, ನೀವು ಫ್ರೆಂಡ್ಸ್ ಜೊತೆ ಕಾಫಿ ಕುಡಿಯೋದಕ್ಕೆ ಹೋದ್ರೆ ಒಂದು ದಿವಸ ಪಾರ್ಟಿ ಹಣ ವರ್ಷ ಇಡೀ ಕಟ್ಟುವಂಥ ಇನ್ಶೂರೆನ್ಸ್ ಸರ್ಕಾರ ಮಾಡಿದ ಕಾನೂನು. ಆ ಇನ್ಶೂರೆನ್ಸ್ ಕಟ್ಟದೆ ಅಂತ ಇರಬೇಡಿ, ಯಾಕಂದ್ರೆ ಯಾವ ಕಾರಣಕ್ಕೂ ಇನ್ಶೂರೆನ್ಸ್ ಕಟ್ಟದೆ ಇರೋದು ಒಳ್ಳೇದಲ್ಲ. ಇನ್ನೊಂದು ಸಮಸ್ಯೆ ಬರುತ್ತೆ,
ಇನ್ಶೂರೆನ್ಸ್ ಅದು ಪ್ರಯಾರಿಟಿ ಕೊಡ್ತಾ ಇಲ್ಲ ನಾವು. ಅದು ವರ್ಷ ಮುಗಿತಾ ಬರ್ತಾ ಏನಾಯ್ತು ಮರ್ತೋಗ್ಬಿಡುತ್ತೆ. ಎಷ್ಟೋ ಮೊದಲ ಆದ್ಯತೆ ಕೊಟ್ಟಾಗ ಎಲ್ಲೊಂದು ಕಡೆಗಳಲ್ಲಿ ಒಳ್ಳೇದಾಗುತ್ತಾ ಅಂತ. ಒಂದು ತಿಂಗಳ ಮೊದಲೇ ಕಂಪನಿಯವರು ರಿಮೈಂಡರ್ ನೋಟಿಸ್ ಕಳಿಸ್ತಾರೆ. ರಿಮೈಂಡರ್ ನೋಟಿಸ್ ಕಳಿಸಿದ ತಕ್ಷಣ ಅದನ್ನು ತೆಗೆದಿಟ್ಕೋಬೇಕು, ಅಥವಾ ಮತ್ತೆ ಆ ರಿಮೈಂಡರ್ ನೋಟಿಸ್ ಬಂದಾಗಿಂದ ಇನ್ಶೂರೆನ್ಸ್ ಡೇಟ್ವರೆಗೆ ಯಾವತ್ತು ಕಟ್ಟಬಹುದು. ತಕ್ಷಣ ಕಟ್ಟಿಬಿಡಿಯಪ್ಪ, ಅದರಲ್ಲಿ ಏನಿದೆ ಡೇಟ್ ನಿಮಗೆ ಅಲ್ಲಿಂದ ಎಕ್ಸ್ಟೆನ್ಷನ್ ಸಿಗುತ್ತೆ. ಆವಾಗ ಅದು ನನಗೂ ತೊಂದರೆ ಆಗಿದೆ, ಮರ್ತೋಗಿ ನನಗೆ ತೊಂದರೆ ಆಗಿದೆ. ಸೊ ಇದು ಅಲ್ಲ, ಇವಾಗ ಏನಂತೇಳಿ ಡೇಟ್ ನೋಟ್ ಮಾಡ್ಕೊಳ್ಳೋದು, ರಿಮೈಂಡರ್ ನೋಟಿಸ್ ಬಂದ ತಕ್ಷಣ ಇನ್ಶೂರೆನ್ಸ್ ಕಟ್ಟಿಬಿಡೋದು. ಸೊ ಈ ಕೆಲಸವನ್ನು ಮಾಡಬೇಕು. ಹೆಲ್ತ್ ಇನ್ಶೂರೆನ್ಸ್ ಇರಲಿ, ವೆಹಿಕಲ್ ಇನ್ಶೂರೆನ್ಸ್ ಇರಲಿ, ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು. ಯಾಕಂದ್ರೆ ಒಂದು ದಿವಸ ಇವತ್ತು ನಿಮ್ದು ಲ್ಯಾಪ್ಸ್ ಆಯಿತು, ಮಧ್ಯರಾತ್ರಿ 12 ಗಂಟೆಗೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗೋದು. ಬೆಳಗ್ಗೆ ಆಫೀಸಿಗೆ ಹೊರಡ್ತಾ ಎಲ್ಲಾರು ತಾಗಿ ಒಂದು ಚೂರು ಬಿದ್ದು ಗಾಡಿಗೆ ಪೆಟ್ಟಾಯಿತು, ನಮಗೆ ಪೆಟ್ಟಾಯಿತು, ಇನ್ಶೂರೆನ್ಸ್ ಇಲ್ಲ, ಗಾಡಿಗೆ ಇನ್ಶೂರೆನ್ಸ್ ಇಲ್ಲ, ನಮಗೂ ಇಲ್ಲ, ಗಾಡಿಗೂ ಇಲ್ಲ. ಕೈಯಿಂದ ಕಟ್ಟಬೇಕು. ಎಷ್ಟು ಕಟ್ತೀರಿ? ನಮಗೆ ಆದ್ರೆ ಪರವಾಗಿಲ್ಲ ಬಿಡಿ, ಸಾಲ ಮಾಡಿ ಆದ್ರೂ ಮಾಡ್ಬೋದು. ಆದ್ರೆ ಅದನ್ನು ತಗೊಂಡು ಇನ್ನೊಬ್ಬರಿಗೆ ಇದಾಗಿದ್ರೆ ಏನಾದೀತು, ಅದನ್ನು ಯೋಚನೆ ಮಾಡಬೇಕು. ಇನ್ಶೂರೆನ್ಸ್ ಅನ್ನು ಯಾವ ಕಾರಣಕ್ಕೂ ಕಟ್ಟದೇ ಇರಬಾರ್ದು. ಹಾಗೆ ಅವಾಗ ತಾವು ಕೇಳಿದಂತ ಒಂದು ಪ್ರಶ್ನೆ ಇದೆ, ನಮ್ಮ ಆಂಬ್ಯುಲೆನ್ಸ್ಗೆ ದಾರಿ ಬಿಡದಿರುವಂತ ಪ್ರಶ್ನೆ ಇದೆ. ನಾಗರಿಕನಾಗಿ ಒಂದು ಪ್ರಜ್ಞೆ ಇರುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಆಂಬ್ಯುಲೆನ್ಸ್ನೊಳಗೆ ಇರುವಂಥದ್ದು ಪೇಷಂಟ್ ಇದ್ರೆ ಮಾತ್ರ ಏನು ಸೈರನ್ ಹಾಕೊಂಡು ಬರ್ತಾರೆ. ಅಂತ ಸಂದರ್ಭದಲ್ಲಿ ಆ ಆಂಬ್ಯುಲೆನ್ಸ್ಗೆ ದಾರಿ ಬಿಡುವಷ್ಟು ಮಾನವೀಯತೆ ನಮ್ಮಲ್ಲಿ ಇಲ್ಲ ಅಂದ್ರೆ, CC ಕ್ಯಾಮೆರಾಗಳ ಮೂಲಕ ಅಂತದನ್ನು ಸೆರೆ ಹಿಡಿದ್ರೆ ಇವನ 1 ವರ್ಷದವರೆಗೆ ಲೈಸೆನ್ಸ್ ಅನ್ನು ರದ್ದು ಮಾಡಬೇಕು. ಅದು ಕಠಿಣ ಆಗಿರ್ಬೇಕು. ಯಾಕಂದ್ರೆ ಇನ್ನು ರಾಜಕಾರಣಿ ಮಗನೇ ಇರಲಿ ಅಥವಾ ರಾಜಕಾರಣಿ ಸ್ವತಃ ಅವನೇ ಇದ್ರು ಪರವಾಗಿಲ್ಲ, ಕನಿಷ್ಠ 1 ವರ್ಷ ಲೈಸೆನ್ಸ್, ಅದಕ್ಕೆ ಯಾವುದೇ ಪೆನಾಲ್ಟಿ ಅಲ್ಲ, 1 ವರ್ಷ ಗಾಡಿ ಓಡಿಸೋದಂಗೆ ಮಾಡಬೇಕು. ಯಾಕಂದ್ರೆ ಮಾನವೀಯತೆಯನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆಕ್ಸಿಡೆಂಟ್ ಆಗೋದು ಬಿಡಿ, ಆದ ನಂತರ ಆ ಒಂದು ಟೆನ್ಷನಲ್ಲಿ ಏನೋ ಆಗುತ್ತೆ. ಆದ್ರೆ ಇದು ಹಾಗೆಲ್ಲ, ಅಂತ ಟೆನ್ಷನ್ ಏನಿಲ್ಲ. ಹಿಂದ್ಗಡೆಯಿಂದ ಬರುವವನಿಗೆ ದಾರಿ ಬಿಡ್ಲಿಕ್ಕೆ ಏನಪ್ಪ, ಆಫ್ಟರ್ ಆಲ್ ನಮ್ದು ಹೋದ್ರೆ 1-2 ನಿಮಿಷ ವೇಸ್ಟ್ ಆಗುತ್ತೆ. ಆ 1-2 ನಿಮಿಷದಲ್ಲಿ ಒಂದು ಜೀವ ಹೋಗುವಂತ ಸಾಧ್ಯತೆ ಇದೆ. ಮಾನವೀಯತೆಯನ್ನು ಮೊದಲು ಕಲಿಬೇಕು. ಇವಾಗ ಏನಾಗ್ತೀವಿ ನಾವು, ಅದೇನೋ ಇದೇ ರೀತಿ ಏನೇ ಆಗ್ಲಿ, ನೀನು ಮೊದಲು ಮಾನವನಾಗು, ವೈಶ್ಯನೇ ಆಗು, ಶೂದ್ರನೇ ಆಗು, ಮೊದಲು ಮಾನವನಾಗು ಅಂತೇಳಿ ನಾವು ಕಲ್ತಿದ್ದೇವೆ. ನಾವು ಮೊದಲು ಮಾನವನಾಗಬೇಕು, ಮಾನವೀಯತೆಯನ್ನು ಮೊದಲು ಬೆಳೆಸ್ಕೊಳ್ಬೇಕು. ನಮ್ಮಂತೆ ನಮ್ಮ ಸಹಜೀವಿಗಳು, ಅದನ್ನು ನಾವು ತಿಳ್ಕೋಬೇಕು. ಆಂಬ್ಯುಲೆನ್ಸ್ ಬರುವಾಗ ಎಷ್ಟು ಅರ್ಜೆಂಟ್ ಇದ್ರು ಬದಿಗೆ ಸರಿಸಬೇಕು, ಇಲ್ಲಾಂದ್ರೆ ಕಠಿಣ ಕ್ರಮ ತಗೋಬೇಕು ಅವ್ರ ಮೇಲೆ. ಇಲ್ಲ ಬಾಕಿ ಏನಿಲ್ಲ, ತಪ್ಪೇನಪ್ಪ ನಾನು ದಾರಿ ಬಿಟ್ಲಲ್ಲ. ಹೋಗುವಾಗ ಎದುರಿನಲ್ಲಿ ಪೊಲೀಸ್ ವ್ಯಾನ್, ಪೊಲೀಸ್ ಅವರು ಜೋರು ಮಾಡಿ ಸೈಡ್ ಮಾಡ್ತಾರೆ. ಆಂಬ್ಯುಲೆನ್ಸ್ ಹೋಗುವಾಗ ಅವನೇ ಇರುವುದು, ಅವ ಗಾಡಿಯಿಂದ ಇಳಿದು ಹೋಗುವಾಗೆ ಇಲ್ಲ. ಪಿಕ್ ಅಂತೇಳಿ ಸೌಂಡೇ ಮಾಡಬೇಕು, ಬೇರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಮಿನಿಸ್ಟರ್ ಗಾಡಿ ಎದುರಿನಲ್ಲಿ ಯಾರು ಪೊಲೀಸ್ನವರು ಇರ್ತಾರೆ, ಅವರು ಹೋಗಿ ಜೋರು ಮಾಡಿ ಏನಾದರೂ ಮಾಡಿ ಅವರಿಗೆ ಸ್ಥಳ ಬಿಟ್ಟು ಕೊಡ್ತಾರೆ. ಅದು ಕೂಡ ಮೊನ್ನೆ ಒಂದ್ಸಲ ನೋಡಿದ್ದೆ ನಾವು. ಕೆಲವು ನೋಡಿ, ಬದಿಯಲ್ಲಿ ದಾರಿ ಉಂಟು, ರಸ್ತೆ ಹಾಳಾಗಿದೆ. ನಿಜವಾಗಿ ಹಾಳಾದ ರಸ್ತೆಯಲ್ಲಿ ಅವನನ್ನು ಕಳಿಸ್ಬೇಕು. ಆದ್ರೆ ಬೇರೆಯವರನ್ನೆಲ್ಲ ದಾರಿಯಲ್ಲಿ ಕಳಿಸಿ ಒಳ್ಳೆ ದಾರಿಯಲ್ಲಿ ಮಿನಿಸ್ಟರ್ನ ಕಳಿಸಿಕೊಡ್ತಾರೆ. ಆಂಬ್ಯುಲೆನ್ಸ್ ಆದ್ರೆ ಬದಿಯಲ್ಲೇ ಹೋಗ್ತದೆ, ಹಾಳು ದಾರಿಯಲ್ಲೇ ಹೋಗ್ತದೆ. ಅನಿವಾರ್ಯ ಆಗಿರುತ್ತೆ. ಅಂಥದ್ದೆಲ್ಲ ಸರಿ ಮಾಡಿದ್ರೆ ನಮ್ಮಲ್ಲಿ ಎಲ್ಲ ಕಾನೂನುಗಳು ವರ್ಕ್ ಆಗ್ತದೆ. ಕೆಲವರಿಗೆ ಕಾನೂನು ಮಾಡೋದು, ಕೆಲವರಿಗೆ ಅದರಲ್ಲಿ ಹೋಗ್ತಾ ಇರುವುದು ಇದು ಸರಿ ಇಲ್ಲ. ನೋಡಿ ನೀವು ಮಾತಾಡಿದ್ರೆ ಇನ್ಶೂರೆನ್ಸ್ನ ಬಗ್ಗೆ. ಇನ್ಶೂರೆನ್ಸ್ ಇಲ್ಲದಿದ್ದರೆ ಎಲ್ಲಿಯಾದರೂ ಎದುರಿನವರೆಲ್ಲ ತೀರಿ ಹೋದರೆ ಅವನಿಗೆ ಅವನ ಮನೆ ಮಾರಿಕೊಟ್ಟರು ಅಲ್ಲಿ ಪೂರೈಸುವುದಿಲ್ಲ, ಅಷ್ಟು ಪೆನಾಲ್ಟಿ ಹಾಕ್ಬೋದು. ಎದುರಿನವನಿಗೆ ಇದು ದಂಡ ಕೊಡುವಾಗ ಅವನ ಮನೆ ಮಾರಿ ಆದರೂ ಕೊಡಬೇಕು, ಅಷ್ಟು ಫೈನ್ ಹಾಕ್ಲಿಕ್ಕೆ ಸಾಧ್ಯ ಉಂಟು, ಬರೀ ಇನ್ಶೂರೆನ್ಸ್ ಇಲ್ಲದಿದ್ದರೆ. ಇನ್ಶೂರೆನ್ಸ್ ಇಲ್ಲದೆ ಇನ್ಶೂರೆನ್ಸ್ ಒಂದು ಲಿಮಿಟ್ ಉಂಟು, ಇಷ್ಟೇ ಕೊಡ್ಬೋದು. ಇನ್ಶೂರೆನ್ಸ್ ವಕೀಲರು ಇರ್ತಾರೆ, ಇಲ್ಲಿ ವಕೀಲರು ಇಲ್ಲ, ಯಾರೂ ಇಲ್ಲ. ಅವ ಮತ್ತೆ ಜಡ್ಜ್ ಹೇಳಿದ್ದನ್ನು ಕಟ್ಟಲೇಬೇಕು. ಅದು 10 ಲಕ್ಷ ಹೇಳಿ 50 ಲಕ್ಷ ಹೇಳಿ, ಅದರಲ್ಲಿ ಬಾರ್ಗೇನ್ ಮಾಡಲಿಕ್ಕೆ ಬೇರೆ ಯಾರಿಲ್ಲ. ಈಗಾಗಲೇ ಇನ್ಸೂರೆನ್ಸ್ ಅನ್ನ ಈ ಒಂದು ಮೋಟಾರ್ ವಾಹನ ತಿದ್ದುಪಡಿ ಕಾಯ್ದೆಯಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ಸೂರೆನ್ಸ್ ಅನ್ನ ಕಟ್ಟಿದೆ ಇದ್ರೆ 2,000 ದಂಡವನ್ನು ವಿಧಿಸಬೇಕು ಅಂತಕ್ಕಂಥ. ಸಾಕಾಗೋದಿಲ್ಲ ಸರ್, 2,000 ಸಾಕಾಗುದಿಲ್ಲ, 2 ಲಕ್ಷ ಹಾಕಿದ್ರು ತಪ್ಪಲ್ಲ, ಸಾಕಾಗುದಿಲ್ಲ. ಯಾಕಂತ ಹೇಳಿದ್ರೆ ಪ್ರಜ್ಞೆ, ಮತ್ತೆ ನಾನು ಹೇಳಿದ್ದು ಕಾನೂನು ನಾವು ಕಲ್ತಿರೋದು ಜಾಸ್ತಿ ಆಗ್ತಿದೆ ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಒಂದು 8-10 ವರ್ಷದ ಮೊದಲು ತಗೊಂಡ್ರೆ ಎಜುಕೇಶನ್ ಇದ್ದವರ ಸಂಖ್ಯೆ ಕಡಿಮೆ ಇತ್ತು, ಆವಾಗ ಕಟ್ತಿದ್ರು. ಇವತ್ತಿಗೂ ನೋಡಿ, ಸರ್ಕಾರಕ್ಕೆ ಸಲ್ಲಬೇಕಾದಂತ ತೆರಿಗೆಗಳನ್ನ ಸರಿಯಾಗಿ ಕಾಲಕ್ಕೆ ಕಟ್ಟುವವರು ವಿದ್ಯೆ ಕಡಿಮೆ ಇರುವವರು, ವಿದ್ಯಾವಂತರಂತ ಕರೆಸ್ಕೊಳ್ಳೋ ನಾವಿದ್ದೇವಲ್ಲ, ನಾವು ಇವತ್ತ ನಾಳೆ ಆದ್ರೆ ಸರಿ ಅಂತ ನಮಗೆ ಗೊತ್ತಿದೆ. ಕಾನೂನು ಕಟ್ಟೋದೇನು, ಅಮ್ಮ ಬಂದ್ರೆ 50 ರೂಪಾಯಿ ಪೆನಾಲ್ಟಿ ಕಟ್ಟಿದ್ರೆ ಸರಿ ಅಂತ. ಈ ಟೇಕ್ ಇಟ್ ಈಸಿ ಮೆಥಡ್ ಹೋಗ್ಬೇಕು ಹಾಗೆ. ಸೊ ನನಗೆ ಇದರ ಬಗ್ಗೆ ಹೇಳುವಾಗ
ಪೊಲೀಸರ ಬಗ್ಗೆ ನನಗೆ ಸ್ವಲ್ಪ ಹೇಳಲೇಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಕೆಲಸವನ್ನು, ಆ ಬಿಸಿಲು ಮಳೆ ಗಾಳಿ ಎಂತದು ನೋಡದೆ ಅವರು ಕೆಲಸವನ್ನ ಮಾಡ್ತಾರೆ. ಅವರ ಒಂದು ಸ್ಥಿತಿ ನೋಡಿದ್ರೆ ನಮಗೆ ಕೂಡ ಬೇಜಾರಾಗುತ್ತೆ. ಎಷ್ಟೋ ಜನ AC ರೂಮ್ಗಳಲ್ಲಿ ಕೂತು ಅಲ್ಲಿ AC ಕಾರ್ಗಳಲ್ಲಿ ಬಂದು ಅವರಿಗೆ ಬೈದು ಹೋಗುವಂತ ಎಷ್ಟೋ ಜನರಿದ್ದಾರೆ. ಅಂತ ಸಂದರ್ಭದಲ್ಲಿ ಪೊಲೀಸರ ಕುರಿತಾಗಿ ಏನ್ ಹೇಳ್ತೀರಿ ಸರ್? ಖಂಡಿತ ಸರ್. ಒಂದು ಕರೆ ಇದೆ ಸರ್, ಒಂದು ಕರೆ ಇದೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ನಿಮ್ಮ ಹೆಸರು? ಮಣಿಪಾಲದಿಂದ ಮಹೇಶ್. ಹೇಳಿ ಸರ್, ಹೇಳಿ. ರಸ್ತೆ ಸುರಕ್ಷೆಯ ವಿಚಾರವಾಗಿ ಮಾತಾಡ್ತಾ ಇದ್ವಿ, ನಿಮ್ಮ ಒಂದು ಅಭಿಪ್ರಾಯಗಳೇನು ಸರ್? ಹೇಳಿ. ಹಲೋ ಹಲೋ, ಕೇಳ್ತಾ ಇದೆ ಸರ್, ಹೇಳಿ. ಸರ್ ಕೇಳ್ತದೆ. ಅದೀಗ ಅದೇ ಮನೋಜ್ ಕಳಬ ಅವರು ಹೇಳಿದ್ರು, ಅದು ಇನ್ಸೂರೆನ್ಸ್ ಇಲ್ಲ ಅಂದ್ರೆ 2 ಲಕ್ಷವರೆಗೆ ಫೈನ್ ಹಾಕ್ಬೇಕು ಹೇಳಿ. ಸರ್ ಅವ್ರು ಇದ್ರ ಬಗ್ಗೆ ಒಂದು ಮಾತಾಡ್ಬೇಕು. ಇನ್ಸೂರೆನ್ಸ್ ಅಂದ್ರೆ ಈಗ ಒಂದು ನಾನು ಆಟೋ ಓಡಿಸಿದ್ ಮಣಿಪಾಲದಲ್ಲಿ, ನಂದು 2011 ಆಟೋ, ಅವಾಗ 3,000 ಇತ್ತು ಇನ್ಸೂರೆನ್ಸ್. ಈಗ 8 ವರ್ಷ ಹಳೆದಾಗಿದೆ ಆಟೋ, 9,500 ಇನ್ಸೂರೆನ್ಸ್ ಆಗಿದೆ. ಅದು ಕಟ್ಟುವ ತೊಂದರೆಯಿಂದ ಕೆಲವರು ಕಟ್ಟದೆ ಕೂತ್ಕೊಳ್ತಾರೆ. ಅದರ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ರೆ ಒಳ್ಳೇದು. ಇನ್ಸೂರೆನ್ಸ್ ಕಟ್ಟುವಾಗಿಲ್ಲ, ಆಟೋದವರು ವರ್ಷಕ್ಕೆ 10,000 ಇನ್ಸೂರ್ ಕಟ್ಟಿ ಬಾಡಿಗೆ ಎಷ್ಟು ತಗೊಳ್ಳೋದು, 5 ರೂಪಾಯಿ ಜಾಸ್ತಿ ತಗೊಂಡ್ರೆ ಜನರು ರಸ್ತೆಯಲ್ಲಿ ನಿಲ್ತಾರೆ, ರಿಕ್ಷಾದವ್ರು ಲೂಟ್ತಾರೆ, ಪೇಪರ್ ಅಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವ್ರು ಹೇಳಿದ್ರು ಒಳ್ಳೇದು, ಬಟ್ ಆ ಇನ್ಸೂರೆನ್ಸ್ ಸ್ವಲ್ಪ ಕಮ್ಮಿ ಮಾಡುವ ಬಗ್ಗೆ ಏನಾದ್ರು ಮಾತಾಡಿದ್ರೆ ಒಳ್ಳೇದು. ಎಷ್ಟು ಧನ್ಯವಾದಗಳು ಸರ್ ಸ್ಪಂದನ ಜೊತೆ ಮಾತಾಡಿದ್ದಕ್ಕೆ. ಖಂಡಿತ ಸರ್, ಮಹೇಶ್ ಅವರು ಮಾತಾಡಿದ ಒಳ್ಳೆ ಪಾಯಿಂಟ್ ಸರ್. ನಾನು ಹೇಳಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ಇನ್ಶೂರೆನ್ಸ್ ಎಂಬುದೊಂದು ಮೂಲಭೂತ ಅವಶ್ಯಕತೆ. ನಮಗೆ ಊಟ ಗಾಳಿ ನೀರು ಹೇಗೆ ಅವಶ್ಯಕತೆಯೋ ಹಾಗೆ ನಮಗೆ ನಮ್ಮ ವೆಹಿಕಲ್ಗಳಿಗೆ ನಮಗೆ ಇನ್ಶೂರೆನ್ಸ್ ಎಂಬುದು ಅವಶ್ಯಕತೆ. ಖಂಡಿತವಾಗಿ ಹೌದು. ಸರ್ಕಾರ ಇನ್ಶೂರೆನ್ಸ್ನ ಅಮೌಂಟನ್ನು ಹೆಚ್ಚು ಮಾಡಿದ್ದಕ್ಕೆ ಅದಕ್ಕೆ ಪ್ರತಿಭಟನೆಗಳ ಮೂಲಕ ಅಥವಾ ನಮ್ಮ ಜನಪ್ರತಿನಿಧಿಗಳ ಮೂಲಕ ಅದನ್ನು ಕಡಿಮೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕೇ ಹೊರತು ನಾವು ಇನ್ಶೂರೆನ್ಸ್ ಕಟ್ಟದೇ ಇರೋದು ಸರಿಯಲ್ಲ. ಕಾರಣ, ನಾವು ಇನ್ಶೂರೆನ್ಸ್ ಕಟ್ಟದೇ ಇದ್ದರೆ ಅದರ ಸಮಸ್ಯೆ ನಮಗೇ ಬಿಟ್ಟು ಬೇರೆಯವ್ರಿಗಲ್ಲ. ಈಗ ಇವಾಗಲೇ ಬೀರ್ ಮೊಹಮ್ಮದ್ ಅವರು ಹೇಳಿದ್ರು, ಅದು ಒಂದು ವೇಳೆ ನಮ್ಮ ಗಾಡಿ ಇನ್ಶೂರೆನ್ಸ್ ಇಲ್ಲದ ಗಾಡಿ ತಾಗಿ ಯಾರಿಗಾದರೂ ಡೆತ್ ಆದರೆ ಅವರು ಕೇಳಿದಷ್ಟನ್ನು ಪರಿಹಾರವಾಗಿ ಕೊಡುವಂಥ ಪರಿಸ್ಥಿತಿ ಬರುತ್ತೆ. ಆವಾಗ ನಮಗೆ ಇನ್ಶೂರೆನ್ಸ್ ಜಾಸ್ತಿ ಆದ ಕಾರಣ ನಾವು ಕಟ್ಟಿದ್ದೇವೆ ನಮ್ಮ ವಾದವನ್ನು ಖಂಡಿತವಾಗಿ ಯಾವ ಕೋರ್ಟ್ ಕೂಡ ಪುರಸ್ಕರಿಸುವುದಿಲ್ಲ. ಯಾಕಂದ್ರೆ ಅದು ಅಲ್ಲಿ ಹೇಳುವಂಥ ಕಾರಣ ಅಲ್ಲ. ಇಂಥ ಈ ಇನ್ಶೂರೆನ್ಸ್ ಹಣ ಇವಾಗ ಜಾಸ್ತಿ ಆಗಿದೆ, ಪ್ರೀಮಿಯಂ ಜಾಸ್ತಿ ಆಗಿದೆ ಎಂಬುದು ಖಂಡಿತ ಒಪ್ಪುವಂಥ ಇದು. ಅದಕ್ಕೆ ನಾವು ಅದರದೇ ಆದಂಥ ವಿಧಾನದಲ್ಲಿ ಸರ್ಕಾರದ ಕದ ತಟ್ಟಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ಮಾಡಬೇಕು. ನಿಮ್ಮ ರಿಕ್ಷಾ ಮಾಲಕರ ಸಂಘದಿಂದ, ಚಾಲಕ ಮಾಲಕ ಸಂಘದಿಂದಿರ್ಬೋದು, ಅಥವಾ ಲಾರಿ ಮಾಲಕರ ಸಂಘದಿಂದಿರ್ಬೋದು ಇತ್ಯಾದಿ, ಅಥವಾ ಬೇರೆ ಯಾವುದೇ ರೀತಿ ಚಾಲಕ ಮಾಲಕ ಸಂಘದವರು ಒಟ್ಟಾಗಿ ಜನಪ್ರತಿನಿಧಿಗಳ ಮೂಲಕ ಸರ್ಕಾರಕ್ಕೆ ನಾವು ಚುನಾಯಿಸಿ ಕಳಿಸಿದಂಥ ಸರ್ಕಾರಕ್ಕೆ ಅದರ ಬಿಸಿ ಮುಟ್ಟಿಸಬೇಕು ಅಂತ ನನ್ನ ಭಾವನೆ, ಅಲ್ಲದೆ ಇನ್ಶೂರೆನ್ಸ್ ಕಟ್ಟದಿರುವುದಲ್ಲ. ಸೊ ಅವಾಗ ಪೊಲೀಸರ ಬಗ್ಗೆ ಮಾತಾಡ್ತಾ ಇದ್ರಿ, ತುಂಬಾ ಕರ್ತವ್ಯ ನಿರತರಾಗಿರ್ತಾರೆ, ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಅವರು ಮಾಡ್ತಾರೆ. ರಸ್ತೆ ಸುರಕ್ಷತಾ ಸಪ್ತಾಹಗಳನ್ನು ಕೂಡ ಅವರಾಗೆ ಮಾಡ್ತಾರೆ. ಖಂಡಿತ ನಮ್ಮ ಜೀವವನ್ನು ಉಳಿಸಲಿಕ್ಕೋಸ್ಕರ ಪೊಲೀಸರು ಮಾಡುವಂಥ ಕರ್ತವ್ಯಕ್ಕೆ ನಿಜವಾಗಿಯೂ ಸಲ್ಯೂಟ್ ಹೊಡಿಬೇಕು. ಯಾಕಂತ ಹೇಳಿದ್ರೆ, ಒಂದು ವೇಳೆ ಎನಿಸಿಕೊಳ್ಳುವ ನಾವು ಪೊಲೀಸರಿಗೆಲ್ಲ ಬೈತೇವೆ, ಅವರು ದಾರಿ ಅಡ್ಡ ನಿಲ್ಲುವ ಏನೇನು ಕೆಟ್ಟದಾಗೆಲ್ಲ ಬೈದುಕೊಂಡು ಹೋಗ್ತೀವಿ. ಒಂದು ವೇಳೆ ಪೊಲೀಸ್ ವ್ಯವಸ್ಥೆ ಎಂಬುದೊಂದು ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ ಆಲೋಚನೆ ಮಾಡುವ, ಅಥವಾ ಒಂದು ದಿವಸದ ಮಟ್ಟಿಗೆ ಈ ಪೊಲೀಸರು ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ಅಂತ ಆಲೋಚನೆ ಮಾಡುವ. ಎಲ್ಲೆಲ್ಲಿ ಅರಾಜಕತೆ ಆದಿತ್ತು, ಎಷ್ಟು ಆಕ್ಸಿಡೆಂಟ್ಗಳಾದಿತ್ತು, ಏನೇನು ಆದಿತ್ತು ಅಂತ ಆಲೋಚನೆ ಮಾಡುವ. ಇವರು ಅದರಲ್ಲೂ ಟ್ರಾಫಿಕ್ ಪೊಲೀಸ್ ಅಯ್ಯೋ ಅನಿಸ್ತು. ಯಾಕಂತ ಹೇಳಿದ್ರೆ ಉರಿ ಬಿಸಿಲು, ಬೆಳಿಗ್ಗೆ 6-7 ಗಂಟೆ 8 ಗಂಟೆ ಶುರುವಾದ ಡ್ಯೂಟಿ, ಅವರು ಸಾಯಂಕಾಲವರೆಗೆ 8 ಗಂಟೆ ಉರಿ ಬಿಸಿಲಲ್ಲಿ ನಿಂತ್ಕೊಳ್ಬೇಕು. ಒಂದು ಕೊಡೆ ಹಿಡಿಲಿಕ್ಕಿಲ್ಲ, ಒಂದು ಕಡೆಯಿಂದ ಅವರ ತಲೆಯಲ್ಲಿರುವಂಥ ಕ್ಯಾಪ್ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಂರಕ್ಷಣೆ ಇಲ್ಲ ಅವರಿಗೆ. ಅದರಲ್ಲಿ ಆ ಉರಿ ಬಿಸಿಲು ನಿಂತ್ಕೊಂಡು ಆ ಮಾನಸಿಕ ತುಮುಲ ಇರುತ್ತೆ, ಒಂದು ಕಡೆಯಿಂದ ಟೆನ್ಷನ್ ಇರುತ್ತೆ, ಇನ್ನೊಂದು ಕಡೆಯಿಂದ ಯಾವ ಹೈಯರ್ ಆಫೀಸರ್ದು ವೆಹಿಕಲ್ ಬರ್ತಾ ಇರುತ್ತೋ ಎಷ್ಟೊತ್ತಿಗೆ ಸಲ್ಯೂಟ್ ಕೊಡಬೇಕು ಅದೊಂದು ಕಷ್ಟ ಬೇರೆ. ಅದರ ಜೊತೆಗೆ ಯಾವ ಪೊಲಿಟಿಷಿಯನ್ನ ಕಾರ್ ಎಷ್ಟೊತ್ತಿಗೆ ಬರುತ್ತಾ ಅದಕ್ಕೆ ದಾರಿ ಕೊಟ್ಟಿಲ್ಲ ಅಂದ್ರೆ ಇನ್ನೊಂದು ಸಮಸ್ಯೆ ಬೇರೆ. ಅದರ ಜೊತೆಗೆ ಇನ್ನೊಬ್ಬ ಎಲ್ಲೋ ಟ್ರಾಫಿಕ್ ಜಂಪ್ ಮಾಡಿ ಹೋಗಿ ಅದರ ಮೇಲೆ ಸಿಗ್ನಲ್ ಜಂಪ್ ಮಾಡಿ ಹೋಗಿ ಅದರ ಮೇಲೆ ತೊಂದರೆ ಆಗುತ್ತೋ, ಇನ್ನೊಂದು ಮಧ್ಯದಲ್ಲಿ ನಿಂತ ಮೊದಲು ನಡೆದ ಘಟನೆ, ಟ್ರಾಫಿಕ್ ಪೊಲೀಸ್ ರಸ್ತೆ ಮಧ್ಯದಲ್ಲಿ ನಿಂತ ಟ್ರಾಫಿಕ್ ಪೊಲೀಸನ್ನು ಅಡಿಗೆ ಹಾಕೊಂಡೋದ ವಾಹನಗಳಿದೆ. ತನ್ನ ಸ್ವಂತ ಜೀವವನ್ನು ಕೂಡ ಪಣಕ್ಕಿಟ್ಟುಕೊಂಡ್ಬಿಟ್ಟು ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥ ಟ್ರಾಫಿಕ್ ಪೊಲೀಸರು ಇದ್ದಾರಲ್ಲ, ಅವರ ಸೇವೆಗೆ ನಮೋ ನಮಃ. ಯಾಕಂತ ಹೇಳಿದ್ರೆ ಅಷ್ಟೊಂದು ಸರ್ವಿಸ್ ನಮಗೆ ಕೊಡ್ತಿದ್ದಾರೆ. ಅವರನ್ನು ದಯವಿಟ್ಟು ಚಾಲಕರು ರೆಸ್ಪೆಕ್ಟ್ ಕೊಡ್ಲಿಕ್ಕೆ ಕಲಿಬೇಕು. ಯಾಕಂತ ಹೇಳಿದ್ರೆ ಅವರು ನಮಗೋಸ್ಕರ ಅಲ್ಲಿ ಇರುವಂತವ್ರು, ನಮ್ಮ ಸಮಾಜದ ನಮ್ಮ ಸೇವೆಗೆ ಇರುವಂತವ್ರು, ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು. ಅವರು ಕೈ ಅಡ್ಡ ಹಿಡಿದು ನಿಲ್ಲಿಸಿದ್ರೆ ನಿಲ್ಲಬೇಕು. ಎಷ್ಟು 1 ನಿಮಿಷದಲ್ಲಿ ಏನು ಪ್ರಪಂಚ ಅಡಿಮೇಲೆ ಆಗಲ್ಲ. ಅವ್ರು ನಿಲ್ಲಿಸೋದು ನಮಗೋಸ್ಕರ ಅಲ್ಲ, ನಮ್ಮನ್ನು ನಿಲ್ಲಿಸಿಬಿಟ್ಟು ಇನ್ನೊಬ್ಬರನ್ನು ಕಳಿಸ್ತಾರೆ, ಅವರು ಆದ ನಂತರ ನಮಗೆ ಕೊಡ್ತಾರೆ. ಹಾಗಾಗಿ ಅವರ ಟ್ರಾಫಿಕ್ ಪೊಲೀಸರ ಸೇವೆಗಳನ್ನು ಖಂಡಿತವಾಗಿ ನಾವು ರೆಸ್ಪೆಕ್ಟ್ ಕೊಡಬೇಕು. ಅವರ
ಆರ್ಡರ್ಸನ್ನು ಪಾಲಿಸಬೇಕು. ಆರ್ಡರ್ಸ್ ಅದನ್ನು ಪಾಲಿಸಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಸ್, ಕೊನೆಯದಾಗಿ ಫೀರ್ ಮೊಹಮ್ಮದ್ ಅವರೇ, ಒಂದು ರಸ್ತೆ ಸುರಕ್ಷತೆ ವಿಚಾರವಾಗಿ ಏನು ಹೇಳ್ತೀರಿ ಸರ್? ಕೊನೆಯದಾಗಿ ಒಂದೆರಡು ಮಾತು. ರಸ್ತೆ ಮೊದಲು ನಾನು ಹಾಗೆ ಹೇಳಿದಾಗೆ ನಮ್ಮನ್ನು ನಾವು ಜಾಗ್ರತೆಯಿಂದ ಮೊದಲು ರಸ್ತೆಯಲ್ಲಿ ಇದು ಮಾಡಿದರೆ ಎಲ್ಲೆಲ್ಲಿ ದಾಟಬೇಕು ಅಲ್ಲೇ ದಾಟಿ ಅವಸರವಾಗಿ ದಾಟದೆ ನಾವು ಮನೆಯಿಂದ ಬಂದಿದ್ದೇವೆ ಮನೆಗೆ ಹೋಗಬೇಕು ಎಂಬ ಒಂದು ನಿರ್ಧಾರವನ್ನು ಪಡೆದು ರಸ್ತೆಯಲ್ಲಿ ಕ್ರಮವಾಗಿ ಹೋದರೆ ಅವನಿಗೆ ರಸ್ತೆಯಲ್ಲಿ ಸುರಕ್ಷಿತವಾಗಿ ಹೋಗ್ಬೋದು. ಬರೀ ಎಲ್ಲೋ ಯಾರೋ ಪೊಲೀಸವರ ಯಾರೋ ನಮ್ಮನ್ನು ತಡೆದು ಆರಾಮದಲ್ಲಿ ಕಳಿಸ್ತಾರೆ ಅಂತೇಳಿ ಇನ್ನೊಬ್ಬರ ಮೇಲೆ ಭಾರ ಹಾಕಿ ಹೋಗಬಾರ್ದು. ನಾವು ಯಾರಿಗೂ ತೊಂದರೆ ಕೊಡದೆ ನಾವು ಸಾಯಂಕಾಲ ನಮ್ಮ ಮನೆಗೆ ಸೇರಬೇಕು, ನಾವು ಸುರಕ್ಷಿತವಾಗಿರಬೇಕು ಎಂಬುದನ್ನು ಮೊದಲು ಎಲ್ಲರೂ ಕಲಿಬೇಕಾಗ್ತದೆ. ಇಷ್ಟೊತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ರಸ್ತೆ ಸುರಕ್ಷತೆ ವಿಚಾರವಾಗಿ ಮತ್ತು ವಾಹನ ಸವಾರರ ಸುರಕ್ಷತೆ ವಿಚಾರವಾಗಿ ಮಾತಾಡೋದಕ್ಕೆ ಧನ್ಯವಾದ. ನಮಸ್ಕಾರ. ಎಸ್ ವೀಕ್ಷಕರೇ, ನೀವೇ ನೋಡಿದ ಹಾಗೆ ರಸ್ತೆ ಸುರಕ್ಷತೆ ಅಂತಂದರೆ ಏನು ಅಂತಂದರೆ ನಮ್ಮ ಒಂದು ಸುರಕ್ಷತೆ ಇದು ಕೇವಲ ಯಾರೋ ಪೊಲೀಸರಿಗೋಸ್ಕರ ನೀವು ಸುರಕ್ಷತೆಯನ್ನು ಇಟ್ಕೊಳ್ಬೇಕು ಅಥವಾ ಅವರ ಕಣ್ಣು ತಪ್ಪಿಸ್ಲಿಕ್ಕೆ ಅಥವಾ ಅವರಿಗೆ ಏನೋ ಒಂದು ರೀತಿಯಲ್ಲಿ ಉತ್ತರವನ್ನು ಕೊಡಬೇಕು ಅಂತ ನೀವು ಹೆಲ್ಮೆಟ್ಗಳನ್ನು ಧರಿಸಬೇಡಿ. ನಿಮ್ಮ ಒಂದು ಅವಶ್ಯಕತೆಗೋಸ್ಕರ ನೀವು ಹೆಲ್ಮೆಟನ್ನು ಧರಿಸಿ. ನಿಮ್ಮ ಒಂದು ದೇಹವನ್ನು ಸುರಕ್ಷಿತದಿಂದ ಇಡಬೇಕು. ನೀವು ವಾಹನ ಸವಾರಿಯನ್ನು ಮಾಡ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆಗಿ ಯಾವುದೋ ಒಂದು ಪ್ರಾಣಹಾನಿ ಆಗಬಾರ್ದು ಅಂತ ಒಂದು ವಿಷಯದಲ್ಲಿ ಇಟ್ಕೊಂಡು ನೀವು ಹೆಲ್ಮೆಟನ್ನು ಧರಿಸಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿದ್ರು. ಇನ್ನು ಪೊಲೀಸರಿಗೂ ಅಷ್ಟೇ, ಪ್ರತಿನಿತ್ಯವೂ ಕೂಡ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ. ಇಂಥ ಒಂದು ಬಿಸಿಲು ಮಳೆ ಗಾಳಿ ಏನೂ ಇಲ್ಲದೆ ಅವರು ಕೆಲಸವನ್ನು ಮಾಡ್ತಾರೆ. ಅವರ ಒಂದು ಸೇವೆಗೆ ಒಂದು ಸೆಲ್ಯೂಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಇವತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.